ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ವರಿಯರನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಸಂದರ್ಭದಲ್ಲಿ ಪ್ರಥಮವಾಗಿ ಕೊರಳ ಲಾಂಛನ ಸಾರ್ಜೆಂಟ್ ಅಟಾಮ್ಸ್ ಕುಮಾರಿ ಶಾವ್ಯ ಅವರಿಂದ ವಂದನೆಗಳು. ರೋಟರಿ ಸಮುದಾಯದ ಕಲ್ಯ ಸೋಮೇಶ್ವರ ಇದರ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸವಿತಾ ಸಂತೋಷ್ ಇವರು ಸಭೆಯನ್ನ ಸುಸ್ಥಿತಿಗೆ ತರುವುದು. ಇದೀಗ ದೇವರ ಸಂಕೀರ್ತನೆಯೊಂದಿಗೆ ಪುಟ್ಟ ಬಾಲೆ ನಿಸ್ವನ ಕಾರ್ಯಕ್ರಮಕ್ಕೆ ದೇವರ ಸ್ತುತಿಯೊಂದಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿಘ್ನ ನಿವಾರಕದಾಯೋ ಅಗ್ನ ವಿನಾಶಕದಾಯೋ ವಿಘ್ನ ನಿವಾರಕದಾಯೋ ಅಗ್ನ ವಿನಾಶಕದಾಯೋ ಜ್ಞಾನ ಭಂಡಾರಕ ಕೊರೆಯೋ ವಿನಾಯಕ ಜ್ಞಾನ ಭಂಡಾರಕ ಕೊರೆಯೋ ವಿನಾಯಕ ಮುಕ್ತಿ ಪ್ರದಾಯಕ ನೀನು ಪರಿಹರಿಸು ದುರಿತ ಅನುಗ್ರಹಿಸು ಫಲವ ಪರಿಹರಿಸು ದುರಿತ ಅನುಗ್ರಹಿಸು ಫಲವ ಕೊನೆಗಾಣಿಸು ವಿನಾಶ ವಿಘ್ನ ನಿವಾರಕದಾಯೋ ಅಗ್ನ ವಿನಾಶಕದಾಯೋ ಓಂಕಾರ ರೂಪಕ ಜಗದೋದ್ಧಾರಕ ಭಾವ ವಿಚಾರಕ ಗಜವೇಶ ರೂಪಕ ಓಂಕಾರ ರೂಪಕ ಜಗದೋದ್ಧಾರಕ ಭಾವ ವಿಚಾರಕ ಗಜವೇಶ ರೂಪಕ ಸಂಕಷ್ಟಹಾರಕ ಸಮೃದ್ಧಿಕಾರಕ ಸಂಕಷ್ಟಹಾರಕ ಸಮೃದ್ಧಿಕಾರಕ ತ್ರಿಜಗವಂದಿತನು ನೀನು ಪರಿಹರಿಸು ದುರಿತ ಅನುಗ್ರಹಿಸು ಫಲವ ಪರಿಹರಿಸು ದುರಿತ ಅನುಗ್ರಹಿಸು ಫಲವ ಕೊನೆಗಾಣಿಸು ವಿನಾಶ ವಿಘ್ನ ನಿವಾರಕದಾಯೋ ಅಗ್ನ ವಿನಾಶಕದಾಯೋ ವಿಘ್ನ ನಿವಾರಕದಾಯೋ ಅಗ್ನ ವಿನಾಶಕದಾಯೋ ಅಗ್ನ ವಿನಾಶಕದಾಯೋ ಅಗ್ನ ವಿನಾಶಕದಾಯೋ. ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ರೊಟೇರಿಯನ್ CA ಹರೀಶ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸುತ್ತೀವಿ. ರೊಟೇರಿಯನ್ CA ಹರೀಶ್ ಶೆಟ್ಟಿ ಇವರನ್ನು ನಮ್ಮ ರೋಟರಿ ಸಮುದಾಯದ ಮಾಜಿ ಅಧ್ಯಕ್ಷರಾದಂತಹ ಗಣೇಶ್ ಕೊಲ್ಲಿ HK ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರೋಟೇರಿಯನ್ ಸದಾಶಿವ ಶೆಟ್ಟಿ RCC ಜಿಲ್ಲಾ ಚೇರ್ಮನ್ ರೋಟರಿ ಜಿಲ್ಲೆ 3181 ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ರೋಟೇರಿಯನ್ ಸದಾಶಿವ ಶೆಟ್ಟಿ ಇವರನ್ನ ನಮ್ಮ ರೋಟರಿ ಸಮುದಾಯದ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಸೀತಾರಾಮ ಕರ್ಕೇರ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೂ ರೊಟೇರಿಯನ್ ಜೋಯಲ್ ರೊಸಾರಿಯೋ ಸಲ್ದಾನ, ಕಾರ್ಯದರ್ಶಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಇವರಿಗೂ ನಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ರೋಟೇರಿಯನ್ ಎಸ್ ಬಾಲಕೃಷ್ಣ ಶೆಟ್ಟಿ ಇವರನ್ನ ಜಯದೇವ್ ಕೊಲ್ಯ ಇವರು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ಪ್ರಶಾಂತ್ KS, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಧರನ್ನ ನಮ್ಮ ಸದಸ್ಯರಾದಂತಹ ಸುಂದರ ಸುವರ್ಣರವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀ ವೇಣುಗೋಪಾಲ್ ಕೊಲ್ಯ, ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವರನ್ನ ನಮ್ಮ ಸದಸ್ಯರಾದಂತಹ ಮೋಹನ್ ಮಾಡೂರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ರೊಟೇರಿಯನ್ ಎಸ್ ಬಾಲಕೃಷ್ಣ ಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ವಲಯ 2, ರೋಟರಿ ಜಿಲ್ಲೆ 3181, ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ರೋಟೇರಿಯನ್ ಎಸ್ ಬಾಲಕೃಷ್ಣ ಶೆಟ್ಟಿ ಇವರನ್ನು ಹರೀಶ್ ಶೆಟ್ಟಿ ನೀಲಪಾಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಬಿಲ್ಲವ ಸಂಘದ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇಂದು ಸನ್ಮಾನಗೊಳ್ಳಲಿರುವ ಶ್ರೀ ಕೆ ಗೋಪಿನಾಥ್, ಕುಮಾರಿ ರೇಖಾ ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಭಿನಂದನೆಗೊಳ್ಳಲಿರುವ ಯಶಿಕಾ ಪರ್ಯತೂರು ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಹಾಗೂ ರೋಟರಿ ಸಮುದಾಯದ ಎಲ್ಲ ಬಂಧುಗಳಿಗೂ ಹಾಗೂ ನಮ್ಮ ಹಿತೈಷಿ ಬಂಧುಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾತಂತ್ರ್ಯೋತ್ಸವವನ್ನು ನಾವು ಅಭಯಾಶ್ರಮ ಅಸೈಗೋಡಿ ಇಲ್ಲಿ ಯುವವಾಣಿ ರಿಜಿಸ್ಟರ್ಡ್ ಕೊಲ್ಯ ಮತ್ತು ಕಾದಂಬಾಡಿ ಫ್ರೆಂಡ್ಸ್ ಇವರ ಸಹಯೋಗದಲ್ಲಿ ಅವರ ಜೊತೆ ಒಂದು ದಿನದ ಭೋಜನ ಮತ್ತು ಹಲವು ವಿವಿಧ ವಿನೋದಾವಳಿ, ಸಾಂಸ್ಕೃತಿಕ ಸ್ಪರ್ಧೆಗಳು, ಅದೇ ರೀತಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ದು. ದಿನಾಂಕ 29/9/2019 ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರದ ಜಂಟಿ ಆಶಯದಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ನ ಸಹಯೋಗದೊಂದಿಗೆ ಹುಚ್ಚುನಾಯಿ ಲಸಿಕಾ ಶಿಬಿರವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಕೊಲ್ಯದ ಶಾರದಾ ಮಂದಿರದ ಹತ್ತಿರ ನೀಡಲಾಯಿತು. ಅದನ್ನು 2 ವರ್ಷವೂ ನಾವು ನೀಡಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಸಂಜೆಯ ಪ್ರಯುಕ್ತ ಮಾನಿಶಾಲಾ ಎಂಬ ಯಕ್ಷಗಾನವನ್ನು ನಮ್ಮ ಸದಸ್ಯರು ಹಾಗೂ ಊರ ಸದಸ್ಯರ ಜೊತೆ ಸೇರಿಕೊಂಡು ಇಲ್ಲಿ ನಾವು ನೆರವೇರಿಸಿದ್ದೇವೆ. ಮೊಟಕುಗೊಳಿಸಿ ನಮ್ಮಿಂದ ಸೀಮಿತ ಕಾರ್ಯಕ್ರಮಗಳಷ್ಟೇ ನಡೆದು ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಪೂರಕವಾದ ಧನ್ಯವಾದ ಅರ್ಪಿಸಿದ ವರದಿ ವಾಚನವನ್ನು ಪರಿಗಣಿಸಿದ ಧನ್ಯವಾದಗಳು. ತದನಂತರವು ಮಹಿಳೆಯರೇ ಅಧ್ಯಕ್ಷೆಯಾಗಬೇಕು. ತನ್ನ ಮನೋಭಾವವುಳ್ಳ ಸಂಸ್ಥೆಯನ್ನು ಮುನ್ನಡೆಸುವ ಸವಿತಾ ಸಂತೋಷ್ ಇವರು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ಈ ಸಂಸ್ಥೆ ಮಹಿಳಾ ಅಧ್ಯಕ್ಷೆ ನಿರ್ಗಮನ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸವಿತಾ ಸಂತೋಷ್ ತಮ್ಮ ನಿರ್ಗಮನದ ಅನಿಸಿಕೆಗಳನ್ನು ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಸುಮಾರು 3 ವರ್ಷಗಳಿಂದ ರೋಟರಿ ಸಮುದಾಯದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರತಿ ವರ್ಷವೂ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ. ಆದರೆ ಪ್ರಪಂಚವೇ ಕೊರೋನಾ ಮಹಾಮಾರಿಯಿಂದ ಸಂಕಷ್ಟಕ್ಕೀಡಾಗಿದ್ದ ಸಂದರ್ಭದಲ್ಲಿ ನಮ್ಮ ರೋಟರಿ ಸಮುದಾಯದ ಸದಸ್ಯರು ನನ್ನನ್ನೇ ಮುಂದುವರಿಯುವಂತೆ ಸೂಚಿಸಿದರು. ನನಗೆ 3 ವರ್ಷಗಳ ಕಾಲ ಸೇವೆ ಮಾಡಿದ ಸಂತೃಪ್ತಿ ನನಗೆ ಈ ವರ್ಷವೂ ಅಧ್ಯಕ್ಷರ ಬದಲಾವಣೆ ಆಗಲಿದೆ. ರೋಟರಿ ಸಮುದಾಯದ ಸದಸ್ಯರು ಈ ಬಾರಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಮನವಿಗೆ ಸ್ಪಂದಿಸಿ ಸಹಕರಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ನಮ್ಮವರೇ ಆದ ಜಯಕುಮಾರ್
ನಮ್ಮವರೇ ಆದ ರೋಟರಿ ಜಯಕುಮಾರ್ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿರುತ್ತಾರೆ. ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಸಹಕರಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ರೋಟರಿ ಸಮುದಾಯ ದಳದ ಸದಸ್ಯರು ಹಾಗೂ ಸರ್ವ ಸದಸ್ಯರು ನಮಗೆ ಸಹಕರಿಸಿದ್ದಾರೆ, ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಇತರ ಸಂಘ ಸಂಸ್ಥೆಗಳಿಂದಲೂ ನಮಗೆ ಸಹಕಾರ ಸಿಕ್ಕಿದೆ, ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಈ ಸಂಸ್ಥೆ ಸುಮಾರು 20 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತೊಡಗಿಸಿಕೊಂಡು ಅಸ್ತಿತ್ವಕ್ಕೆ ಬೆಲೆ ನೀಡುತ್ತಾ ಬಂದಿರುತ್ತದೆ. ರೋಟರಿ ಸಮುದಾಯ ದಳದ ಸದಸ್ಯರು ತಾವು ಮಾಡುವ ಸೇವಾ ಕಾರ್ಯಗಳಲ್ಲಿ ನಿಗದಿತ ಗುರಿ ಇಟ್ಟುಕೊಂಡು ಸಮಾಜ ಸೇವೆಗೆ ಮುಂದಾಗಬೇಕು. ಹಾಗೂ ಸ್ವಾವಲಂಬಿಗಳು, ದುರ್ಬಲರು, ಕಡುಬಡವರಿಗೆ ಸಹಾಯಹಸ್ತ ನೀಡುವವರ ಆಗಬೇಕು. ಇದನ್ನು ಪೂರ್ತಿಗೊಳಿಸಲು ಸರಿಯಾದ ಮಾರ್ಗದರ್ಶನ ಅವರಿಗೆ ಅಗತ್ಯವಿದೆ. ಸಮಾಜದ ಉನ್ನತಿಗೆ, ಪ್ರಗತಿಗೆ ಸದಸ್ಯರು ಮುಕ್ತ ಸ್ಪಂದನೆ ನೀಡಬೇಕು. ಹಾಗೂ ನಮ್ಮ ಮುಂದಿನ ಅಧ್ಯಕ್ಷರಾಗಿ ಶ್ರೀ ಆನಂದ ಮಳೇಲಕೋಡಿ ಅವರಿಗೆ ಶುಭ ಹಾರೈಸ್ತೇನೆ. ಸಮಾಜ ಸೇವೆಯಲ್ಲಿ ಅವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಅಲ್ಲದೆ ರೋಟರಿ ಸಮುದಾಯ ದಳದಲ್ಲಿ ಮೊದಲು ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಕೋಶಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರ ಮುಂದಿನ ಅವಧಿಯಲ್ಲಿ ಅವರ ಎಲ್ಲ ಸಮಾಜಮುಖಿ ಸೇವೆಯಲ್ಲಿ ನಾನು ಪೂರ್ತಿಯಾಗಿ ಸಹಕಾರ ನೀಡುತ್ತೇನೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಮತ್ತೊಮ್ಮೆ ನನಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ನಿರ್ಗಮನದ ಭಾಷಣವನ್ನು ಮುಗಿಸುತ್ತೇನೆ. 2 ವರ್ಷದಿಂದ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿದ್ದರೂ ಸತತ 3 ವರ್ಷದ ಅವಧಿಯನ್ನು ಯಾವುದೇ ಕಾರ್ಯ ಚಟುವಟಿಕೆ ಇಲ್ಲದೆ ಆಗಲಿಲ್ಲ. ಇವರೊಂದು ಅವಧಿಯಲ್ಲಿ ಇವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬಹಳ ಹುಮ್ಮಸ್ಸಿನಿಂದ ಹಮ್ಮಿಕೊಂಡು ನಮ್ಮ ಮಾಸಿಕ ಸಭೆಯನ್ನು ಕೂಡ ಇವರ ನಿವಾಸದಲ್ಲಿ 3 ವರ್ಷದಲ್ಲಿ ಕೂಡ ಪ್ರತಿ ತಿಂಗಳು ಕೂಡ ಇವರ ನಿವಾಸದಲ್ಲಿ ನಮ್ಮ ಸದಸ್ಯರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡುವುದು, ಸಭೆಯನ್ನು ನಡೆಸುವುದು, ಕಾರ್ಯಕ್ರಮವನ್ನು ಹೇಗೆ ಆಯೋಜನೆ ಮಾಡುವಂತಹ ಬಹಳ ಕುತೂಹಲದಿಂದ ನಮ್ಮ ಸಭೆಯನ್ನು ನೆರವೇರಿಸುತ್ತಾ ಬಂದಂತಹ ಮಹಿಳಾ ಅಧ್ಯಕ್ಷೆ. ಇವರೊಂದಿಗೆ ಇವರ ಜೊತೆಯಾಗಿ ಇವರ ಪತಿ ಶ್ರೀ ಸಂತೋಷ್ ಇವರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವರ ಮಕ್ಕಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಒಟ್ಟು ಇವರ ಕುಟುಂಬ ಸದಸ್ಯರು ಕೂಡ ನಮ್ಮ ಈ ರೋಟರಿ ಸಮುದಾಯ ದಳದ ಒಟ್ಟಿಗೆ ಇದ್ದುಕೊಂಡು ಯಶಸ್ವಿ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾಗಿದ್ರು ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಹೆಮ್ಮೆ ಪಡುತ್ತಾ ಇದ್ದೇವೆ. ಓರ್ವ ಮಹಿಳೆ ಅಧ್ಯಕ್ಷೆ ರೋಟರಿ ಅನ್ನುವಂಥ ಈ ಒಂದು ಸಂಸ್ಥೆಯನ್ನು ನಡೆಸಿದ್ದು ನಮಗೆ ಬಹಳ ಹೆಮ್ಮೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪ್ರವರ್ತತೆಯಲ್ಲಿ ಇರುವಂತಹ ಈ ರೋಟರಿ ಸಮುದಾಯ ದಳ ಕುಲ್ಯ ಸೋಮೇಶ್ವರ, ಇಲ್ಲಿ ನಾವು ಸತತ 2 ಮಹಿಳಾ ಅಧ್ಯಕ್ಷೆಯನ್ನು ಕಂಡಿದ್ದೇವೆ. ಈ 2 ಮಹಿಳಾ ಅಧ್ಯಕ್ಷರು ಕೂಡ ತಮ್ಮ ಕಾರ್ಯವೈಖರಿಯಿಂದ ರೋಟರಿ ಸಮುದಾಯ ದಳದ ಹೆಸರನ್ನು ಬಹಳ ಉತ್ತಮವಾಗಿ ಅಜರಾಮರವಾಗಿಸಿರುತ್ತಾರೆ. ಇವರಿಗೆ ನಿರ್ಗಮನ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸವಿತಾ ಸಂತೋಷ್ ತಮಗೆ ನಮ್ಮ ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದಿನ ಅವಧಿಯಲ್ಲಿ ಕೂಡ ನಮ್ಮೊಂದಿಗೆ ತಾವುಗಳು ಇದ್ದು ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಅಪೇಕ್ಷಿಸುತ್ತಾ, ಬಂಧುಗಳೇ, ರೋಟರಿ ಸಮುದಾಯ ದಳ ಕುಲ್ಯ ಸೋಮೇಶ್ವರ ಇಂದಿನ ಸಮಾರಂಭದ ಕೇಂದ್ರ ಬಿಂದು. ನೂತನ ಪದಾಧಿಕಾರಿಗಳು 2022-23ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭವನ್ನು ನೆರವೇರಿಸಲಿದ್ದಾರೆ. ನಮ್ಮ ಇಂದಿನ ಪದ ಪ್ರದಾನ ಅಧಿಕಾರಿ ರೋಟೇರಿಯನ್ CA ಹರೀಶ್ ಶೆಟ್ಟಿ ಇವರು. ಬಂಧುಗಳೇ, 2022-23ನೇ ಸಾಲಿನ ಪದಾಧಿಕಾರಿಗಳ ಹೆಸರನ್ನ, ನಮ್ಮ ಸದಸ್ಯರ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ಓದಿ ಹೇಳುವನಿದ್ದೇನೆ. ಹೆಸರು ಹೇಳಿದ ಕೂಡಲೇ ವೇದಿಕೆಗೆ ಬಂದು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂತಹ ರೋಟೇರಿಯನ್ CA ಹರೀಶ್ ಶೆಟ್ಟಿ ಅವರಿಂದ ತಾವೊಂದು ಹೂವನ್ನು ಸ್ವೀಕರಿಸಿ ತಮ್ಮ ಪದವಿಯನ್ನು ತೋರ್ಪಡಿಸಬೇಕಾಗಿ ಸಂದರ್ಭದಲ್ಲಿ ವಿನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತಾ, ಪ್ರಥಮವಾಗಿ ಆಡಳಿತ ಸಮಿತಿ ಅಶೋಕ್ ಕುಮಾರ್ ಪರ್ಯತ್ತೂರು 2022-23ನೇ ಸಾಲಿನಲ್ಲಿ ಆಡಳಿತ ಸಮಿತಿಯ ಸದಸ್ಯರಾಗಿ ಅಶೋಕ್ ಕುಮಾರ್ ಪರ್ಯತ್ತೂರು.
ಅದೇ ರೀತಿ ಮಧುಕಿರಣ್ ಗಟ್ಟಿ ಕೊಲ್ಯ ನಮ್ಮ ಪ್ರಸಕ್ತ ಸಾಲಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತಹ ಮಧುಕಿರಣ್ ಗಟ್ಟಿ. ಅದೇ ರೀತಿ ಪ್ರಶಾಂತ್ ಕುಮಾರ್ ವೆಂಕುಹಿತ್ಲು, ಬಳಿಕ ಸುಕೇಶ್ ಮಂಜನಾಡಿ, ಸಾರ್ಜೆಂಟ್ ಅಟ್ ಆರ್ಮ್ ಜಯಪ್ರಕಾಶ್ ಕೊಲ್ಯ, ಎರಡು 2022-23ನೇ ಸಾಲಿನ ಸಮುದಾಯ ಸೇವೆಯಲ್ಲಿ ಹರೀಶ್ ಶೆಟ್ಟಿ ನೀಲಿಪಾಲು, ಹರೀಶ್ ಶೆಟ್ಟಿ ನೀಲಿಪಾಲು, ಶ್ರೀಮತಿ ಸುಧಾ ಸುರೇಶ್ ನಮ್ಮೊಂದಿಗೆ ಮುಂದಿನ ಸಾಲಿನಲ್ಲಿ ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಸುಧಾ ಸುರೇಶ್. ಅದೇ ರೀತಿ ದೀಪಕ್ ಎಸ್ ಕೋಟ್ಯಾನ್, ನಿತಿನ್ ಮಾಡೂರು, ಶರಣ್ಯ, ಚಿತ್ರ, ಯೋಗೀಶ್ ಕುಮಾರ್ ಗಟ್ಟಿ, ಹಣಕಾಸು ಸಮಿತಿ ಗಣೇಶ್ STK, ಸೀತಾರಾಮ್ ಎಸ್ ಕರ್ಕೇರ, ಕುಸುಮಾಕರ್ ಕುಂಪಲ. ಅದೇ ರೀತಿ ವೃತ್ತಿಪರ ಸೇವೆ ಜಯದೇವ್ ಅಡ್ಕ, ಸುರೇಶ್ ಪಿ ಕೊಲ್ಯ, ರಶ್ಮಿತಾ ಉರ್ವ ಮಂಗಳೂರು, ಅದೇ ರೀತಿ 2022-23ನೇ ಸಾಲಿನ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಂಧುಗಳೇ ಕೋಶಾಧಿಕಾರಿಯಾಗಿ ಶಶಿಕಾಂತ್ ಪರ್ಯತ್ತೂರು, ರೋಟರಿ ಸಮುದಾಯ ದಳ ಕೊಲ್ಯ ಇದರ ಮಾಜಿ ಅಧ್ಯಕ್ಷರಾಗಿ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಕ್ರೀಡೆ ಮತ್ತು ಆರೋಗ್ಯದ ನಿರ್ದೇಶಕರಾಗಿ ಸೇವೆ ಹಾಗೂ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರಲ್ಲಿ ಕೂಡ ಸಕ್ರಿಯ ಸೇವೆ ಸಲ್ಲಿಸಿದಂತಹ ಶ್ರೀ ಶಶಿಕಾಂತ್ ಪರ್ಯತ್ತೂರು ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಸ್ಥಳೀಯವಾಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಅಯ್ಯಪ್ಪ ಮಂದಿರ ಟ್ರಸ್ಟ್ ಇದರ ಟ್ರಸ್ಟಿ ಆಗಿದ್ದುಕೊಂಡು ಬೀರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಸದಸ್ಯನಾಗಿದ್ದುಕೊಂಡು ಮಾಡೂರು ಕೊರಗಜ್ಜ ಸೇವಾ ಟ್ರಸ್ಟ್ನ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿ ಮಾಡೂರು ನಾಗಸಾನ್ನಿಧ್ಯ ಕ್ಷೇತ್ರದ ಸೇವಕನಾಗಿ, ನೆತ್ತಿಲ ದುರ್ಗಾಪರಮೇಶ್ವರಿ ಕ್ಷೇತ್ರದ ಸೇವಕನಾಗಿ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಅಧ್ಯಕ್ಷರಾಗಿ ಇರುವಂತಹ ನಮ್ಮ ಮೋಹನ್ ಮಾಡೂರು ಇವರು ನಮ್ಮ ಈ ಸಂಸ್ಥೆಯಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಮೋಹನ್ ಮಾಡೂರು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ 2022-23ನೇ ಸಾಲಿನ ಕಾರ್ಯದರ್ಶಿಯಾಗಿ ಡ್ರಾಯಿಂಗ್ ಕಲೆಯಲ್ಲಿ ಎತ್ತಿದ ಕೈ, ತನ್ನ ವಿಶೇಷ ಚಾಕ್ಯತೆಯಿಂದ ಡ್ರಾಯಿಂಗ್ ಅನ್ನ ಬಿಡಿಸುವಂತಹ ಒಂದು ನಮ್ಮ ತಂಡದಲ್ಲಿರುವಂತಹ ಪ್ರತಿಭೆ ಸಚಿನ್ ಕೊಲ್ಯ ಇವರು ಕೂಡ ನಮ್ಮ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಅದೇ ರೀತಿ ಉಪಾಧ್ಯಕ್ಷರಾಗಿ 2022-23ನೇ ಸಾಲಿನ ಉಪಾಧ್ಯಕ್ಷರಾಗಿ ಈಶ್ವರ ಪೂಜಾರಿ ರಮಣಿ ದಂಪತಿಗಳ ಸುಪುತ್ರ
ಅನಿತಾ ಎಸ್ ಇವರ ಪತಿರಾಯ ಬಿಕಾಂ ಪದವೀಧರ 18 ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಸೇವೆ ಸಲ್ಲಿಸಿ ಸ್ಟಾರ್ ಹೆಲ್ತ್ ಅಲೈಡ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ಸುಂದರ್ ಸುವರ್ಣ ತಮ್ಮನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಸುಂದರ್ ಸುವರ್ಣ ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ 2022-23ನೇ ಸಾಲಿನ ಉಪಾಧ್ಯಕ್ಷರು. ಬಂಧುಗಳೇ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ 2022-23ನೇ ಸಾಲಿನ ಸಂಸ್ಥೆಯ ಕೇಂದ್ರ ಬಿಂದು. ರೋಟರಿ ಸಮುದಾಯ ಎಂಬ ಈ ಭೂಮಿಕೆಯಲ್ಲಿ 10 ಕೈಗಳನ್ನು ಒಂದಾಗಿಸಿಕೊಂಡು ಸಜ್ಜನರನ್ನು ಕೂಡಿಕೊಂಡು ಈ ಸಂಸ್ಥೆಯನ್ನು ಬೆಳಗಿಸಿ ಇನ್ನಷ್ಟು ವಿಶೇಷವಾದ ಸೇವೆಗಳನ್ನು ಮಾಡಬೇಕೆನ್ನುವಂತಹ ಮನದಾಳದ ಹಂಬಲ ಆಶಯದೊಂದಿಗೆ ಮನಪೂರ್ವಕವಾಗಿ ಸಜ್ಜಾಗಿರುವ ಈ ಸಂಸ್ಥೆಯ ಈ ವರ್ಷದ ಮೇರು ಶಕ್ತಿ ದಿವಂಗತ ಬಾಬು ಪೂಜಾರಿ ಮತ್ತು ದಿವಂಗತ ಬಾಗಿ ದಂಪತಿಗಳ ಸುಪುತ್ರ ಬಿಕಾಂ ಪದವೀಧರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕಿ ಶ್ರೀಮತಿ ಬಬಿತಾರವರ ಪತಿರಾಯ ತನ್ನ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿರುವ ಕುಮಾರಿ ಅನ್ವಿತಾ ಎ ಇವರ ಮುದ್ದಿನ ಅಪ್ಪ. ಅಷ್ಟೇ ಅಲ್ಲ, ಪುನರ್ವಸತಿ ಕೇಂದ್ರಗಳ ಸಾಲಿನಲ್ಲಿ ಜನಜನಿತವಾದ ಕೇಂದ್ರ, ತನ್ನದೇ ಆದ ಗುಣಮಟ್ಟವನ್ನು ಹೊಂದಿರತಕ್ಕಂತಹ ಸಂಸ್ಥೆ ಒಲವಿನ ಹಳ್ಳಿ ಎಂಬ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಹುದ್ದೆ ಲೆಕ್ಕಿಗನಾಗಿ ನಿಷ್ಠಾವಂತ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಒಲವು ಎಂಬ ಕನಸಿನ ಗೃಹ ಗೋಪುರದಲ್ಲಿ ಸಾರ್ಥಕ್ಯ ಬದುಕನ್ನು ಕಟ್ಟಿಕೊಂಡ ಅಸಾಮಾನ್ಯ ವ್ಯಕ್ತಿತ್ವದ ನಮ್ಮಿ ಸಂಸ್ಥೆಯ ಈ ವರ್ಷದ ನೂತನ ಅಧ್ಯಕ್ಷ ಗಾದಿಗೆ ಶಕ್ತಿ ತುಂಬುವ ವ್ಯಕ್ತಿ ಇವರೇ ನಮ್ಮ ಆನಂದ ಮಳೆಯಾಳಕೋಡಿ. ಇವರನ್ನು ನಾವು ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಮಾಜಿ ಅಧ್ಯಕ್ಷರಾಗಿ, ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇಲ್ಲಿ ಕೋಶಾಧಿಕಾರಿಯಾಗಿ, ಇದೀಗ ಪ್ರಸ್ತುತ ಸಾಲಿನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ತನ್ನ ಸಮಾಜದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಮಾಡಿದಂತಹ ವ್ಯಕ್ತಿತ್ವದ ನಮ್ಮ ಆನಂದ ಮಲಯಾಳಕೋಡಿ ಕೊಲ್ಯ ಇವರು 2022-23ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಪದವಿಯನ್ನು ಸ್ವೀಕರಿಸಿದಂತಹ ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ತಮಗೆ ಈ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಈ ತಂಡದಲ್ಲಿ ವೃತ್ತಿಪರ ಸೇವೆಯಲ್ಲಿ ಶಿರಲ್ ಕೂಡ ನಮ್ಮೊಂದಿಗಿದ್ದಾರೆ. ದಯಮಾಡಿ ತಾವು ಕೂಡ ವೇದಿಕೆಗೆ ಆಗಮಿಸಿ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿರಲ್ ಕೊಲ್ಯ ವೃತ್ತಿಪರ ಸೇವೆಯಲ್ಲಿ ವಂದನೆಗಳು. ಉಸ್ಮಾಕಾರ್ ಕುಂಪಾಲ್. ನೂತನ ಸದಸ್ಯರ ಸೇರ್ಪಡೆಯಲ್ಲಿ ನಮ್ಮೆಲ್ಲರ ಈ ಒಂದು ಸೇವಾ ಚಟುವಟಿಕೆಯನ್ನು ಹತ್ತಿರದಲ್ಲಿ ಗಮನಿಸುತ್ತಿರುವಂತಹ ನಮ್ಮೊಂದಿಗಿನ ಹುಡುಗ, ನಮ್ಮ ತರುಣ ಎಂದೇ ಹೇಳಬಹುದಾದಂತಹ ತರುಣ್ ಕೊಲ್ಯ ನಮ್ಮೊಂದಿಗಿದ್ದಾರೆ. ನಮ್ಮ ಈ ಸಂಸ್ಥೆಗೆ ನಾನು ಕೂಡ ಸೇರ್ಪಡೆಗೊಳ್ಳುತ್ತೇನೆಂಬ ಆಶಯದೊಂದಿಗೆ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಹವ್ಯಾಸದಲ್ಲಿ ಫೋಟೋಗ್ರಫಿಯಾಗಿ ತನ್ನ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡುತ್ತಾ ಇರುವಂತಹ ತರುಣ್ ಕೊಲ್ಯ ತಾವು ನಮ್ಮಿ ತಂದೆಯ ಹೆಸರು ಮಹೇಶ್, ತಾಯಿ ಪ್ರೇಮ KM, ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BSc
ಶಿಕ್ಷಣವನ್ನು ಪಡೆಯುತ್ತಿರುವಂತಹ ಈ ಒಂದು ವಿದ್ಯಾರ್ಥಿ ನಮ್ಮೊಂದಿಗೆ ತಮ್ಮ ಸೇವೆಯನ್ನು ನೀಡುವಂತಹ ಆಶಯವನ್ನು ಹೊಂದಿದ್ದಾರೆ. ನಿಮಗೆ ನಮ್ಮೊಂದಿಗೆ ಸ್ವಾಗತ, ವಂದನೆಗಳು. ಬಂಧುಗಳೇ, ಇದೀಗ ನಮ್ಮ ನೂತನ ತಂಡದ ಸಾರಥ್ಯವನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ಅಣ್ಣ ಆನಂದಣ್ಣ, ಇವರು ವೃತ್ತಿಯಲ್ಲಿ ಮಹಾನುಭಾವ, ಅದೇ ರೀತಿ ಪ್ರವೃತ್ತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಂದು ಸರಳ ವ್ಯಕ್ತಿತ್ವದ ಸಜ್ಜನ ಸರದಾರ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇವರ ನೂತನ ಅಧ್ಯಕ್ಷರ ಅನಿಸಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೇಳುವ ತವಕ. ಇರುವ ನಮ್ಮ ಎಲ್ಲ ಬಂಧು ಮಿತ್ರರೇ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದು 2000 ಇಸವಿಯಲ್ಲಿ ಸ್ಥಾಪನೆಯಾಗಿ ಸ್ಥಾಪಕ ಸದಸ್ಯನಾಗಿ ನಾನು ಸೇರ್ಪಡೆಗೊಂಡು ನಿರಂತರ 22 ವರ್ಷಗಳ ಕಾಲ ಆ ದೇವರ ಆಶೀರ್ವಾದದಿಂದ ಈ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿತು. ಇದೀಗ ಅಧ್ಯಕ್ಷನಾಗಿ ಒಂದು ಸಮಾಜಮುಖಿ ಕೆಲಸವನ್ನು ನಿರ್ವಹಿಸಲು ನನಗೆ ಒಂದು ಅವಕಾಶವನ್ನು ಈ ರೋಟರಿ ಸಮುದಾಯ ದಳ ಮಾಡಿಕೊಟ್ಟಿದೆ. ಈ ರೋಟರಿ ಸಮುದಾಯ ದಳ ನಾವು ಇಲ್ಲಿ ಬರಬೇಕಾದ್ರೆ ನಮ್ಮ ರೊಟೇರಿಯನ್ ಜಯಕುಮಾರ್ ಅವರು ಮೂಲತಃ ಇಲ್ಲಿಯವರಾಗಿದ್ದು ಈಗ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರು ಇವತ್ತು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಬೇಕು. ಯಾಕೆಂದರೆ ನಮಗೆ ಈ ಒಂದು ಫೌಂಡೇಶನನ್ನು ಒಳ್ಳೆಯ ಒಂದು ಫೌಂಡೇಶನ್, ನಾವು ನಮ್ಮ ಯೌವನ ಕಾಲದಲ್ಲಿ ದಾರಿ ತಪ್ಪುವಂತಹ ಒಂದು ಸಂದರ್ಭ ಇರ್ತದೆ. ಬಾಲ್ಯದಲ್ಲಿ ನಾವು ಬೇರೆ ಬೇರೆ ದಾರಿ ತಪ್ಪುವಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನು ಈ ರೋಟರಿ ಸಮುದಾಯ ದಳ ಅಂದರೆ ಇಂಟರ್ನ್ಯಾಷನಲ್ ಮಾನ್ಯತೆ ಪಡೆದಿರುವಂತಹ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಒಂದು ಅಂಗವಾದಂತಹ ರೋಟರಿ ಸಮುದಾಯ ದಳವನ್ನು ಇಲ್ಲಿ ಒಂದು ಸ್ಥಾಪಿಸಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಜಯಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಮಂಗಳೂರಿನ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಾದ ಸದಸ್ಯರು ಎಲ್ಲರೂ ನಮ್ಮನ್ನು ಬಹಳ ಪ್ರೀತಿಯಿಂದ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅಭಿನಂದಿಸುತ್ತಾ ನಮ್ಮನ್ನು ಹುರಿದುಂಬಿಸುತ್ತಾ ಬರುತ್ತಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇದೀಗ ನಮ್ಮ ನೂತನ ಅಧ್ಯಕ್ಷರಾಗಿ ಹರೀಶ್ ಶೆಟ್ಟಿ ಅವರು ಆಯ್ಕೆಯಾಗಿ ನಮ್ಮೊಂದಿಗೆ ಇದ್ದಾರೆ. ಈಗ ಅವರು ಕೂಡ ಬಹಳ ಚಟುವಟಿಕೆಯಿಂದ ಕೂಡಿದ್ದ ಬಹಳ ಸರಳ ಸಜ್ಜನಿಕೆಯ ಬಹಳ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಬಂದಿರುವಂತಹ ಅಧ್ಯಕ್ಷರು ಎಂದು ಹೇಳಿದರೆ ಆಗಲಿಕ್ಕಿಲ್ಲ. ಅವರ ತಂಡದ ನೇತೃತ್ವದೊಂದಿಗೆ ನಾವು ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ನಾವು ಕೂಡ ಕಾರ್ಯ ಪ್ರವರ್ತಿಸಲಿದ್ದೇವೆ. ನಾವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಬೇಕಾದ್ರೆ ಮಂಗಳೂರು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ನಮಗೆ ಸಹಕಾರ ಹಾಗೂ ಅವರ ಮಾರ್ಗದರ್ಶನ ತುಂಬ ಅಗತ್ಯ ಇದೆ. ಅವರ ಮಾರ್ಗದರ್ಶನದಂತೆಯೇ ನಾವು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ, ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೂ ನನ್ನ ನೂತನ ತಂಡ ಹಾಗೂ ಎಲ್ಲ ಸದಸ್ಯರು ನನ್ನ ಜೊತೆ ಕೈಗೂಡಿಸ್ತಾರೆ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಗುಣಮಟ್ಟದ ಸಂಸ್ಥೆ ರೋಟರಿ ಎಂಬ ಸಂಸ್ಥೆಯ ಮುಖಾಂತರ ಸಮುದಾಯ ಸೇವೆಗಳ ಮಾರ್ಪಾಡುಗಳಿಗಾಗಿ ಸಮುದಾಯ ದಳಗಳ ಸೃಷ್ಟಿಯಾಗಿದೆ. ಸಮುದಾಯ ದಳಗಳ ಸಾಲಿನಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಪ್ರವರ್ತತೆಯಲ್ಲಿ ಕಳೆದ 22 ವರ್ಷಗಳ ಹಿಂದೆ ರೋಟರಿ ಸಮುದಾಯ ದಳ ಕೊಲ್ಯ ಎಂಬ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇಲ್ಲಿ ಇದೇ ಸಭಾಂಗಣದಲ್ಲಿ ಉದ್ಘಾಟನೆಗೊಂಡ ದಿನದಿಂದ ಈ ದಿನದವರೆಗೆ ರೋಟರಿ ಸಮುದಾಯ ದಳ ಕೊಲ್ಯ ಹಾಗೂ ಬಿಲ್ಲವ ಸಂಘಕ್ಕೂ ಅವಿನಾಭಾವ ಸಂಬಂಧವಿದ್ದು ರೋಟರಿ ಸಮುದಾಯ ದಳದ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ಸಂಪೂರ್ಣ ಬೆಂಬಲವನ್ನು ನೀಡುವ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ.
ಈ ಎರಡು ಸಂಸ್ಥೆಗಳ ಬಾಂಧವ್ಯದ ಬೆಸುಗೆಯು ಸಮಾಜಮುಖಿ ಕಾರ್ಯಕ್ಕೆ ಕೈಗನ್ನಡಿಯಾಗಿದ್ದು 44 ವರ್ಷಗಳ ಇತಿಹಾಸ ಇರುವ ಬಿಲ್ಲವ ಸೇವಾ ಸಮಾಜವು ಮಹತ್ತರವಾದ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು ಸರಿಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಈ ಸಭಾಂಗಣಕ್ಕೆ ತಾಗಿಕೊಂಡಿರುವ ಜಮೀನು ಖರೀದಿಯ ಪ್ರಕ್ರಿಯೆಗೆ ಹೆಜ್ಜೆ ಇಟ್ಟಿದೆ. ಬಿಲ್ಲವ ಸಂಘದ ಈ ಯೋಜನೆಗೆ ಯಶಸ್ವಿಯಾಗಬೇಕಾದರೆ ನಮ್ಮ ಸಂಸ್ಥೆಯ ಸಹಕಾರವು ಅತಿ ಅಗತ್ಯವಾಗಿದ್ದು ಕಳೆದ 22 ವರ್ಷಗಳಲ್ಲಿ ರೋಟರಿ ಸಮುದಾಯ ದಳದ ಯಶಸ್ವಿ ಕಾರ್ಯಕ್ರಮಗಳಿಗೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರವು ಸಹಕಾರವನ್ನು ಸ್ಮರಿಸುತ್ತಾ ರೋಟರಿ ಸಮುದಾಯ ದಳದಿಂದ ಬಿಲ್ಲವ ಸಂಘದ ಯೋಜನೆಗೆ ರೂಪಾಯಿ 25,000 ದೇಣಿಗೆಯನ್ನು ನೀಡುವುದಾಗಿ ನಾವೆಲ್ಲರೂ ನಿರ್ಧರಿಸಿದ್ದು ನಮ್ಮಿ ರೋಟರಿ ಸಮುದಾಯ ದಳಕ್ಕೆ ಇದು ಹೆಮ್ಮೆ ಅನಿಸುತ್ತದೆ. ಈ ಸಂದರ್ಭದಲ್ಲಿ 25,000 ರೂಪಾಯಿ ದೇಣಿಗೆಯ ಚೆಕ್ ಅನ್ನು ನೂತನ ಅಧ್ಯಕ್ಷರಾದ ಶ್ರೀ ಆನಂದ ಮಲಯಾಳಕೋಡಿ ಇವರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರು ವೇದಿಕೆಯಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರಿಗೆ ಹಸ್ತಾಂತರಿಸಬೇಕಾಗಿ ಸಂದರ್ಭದಲ್ಲಿ ಅಧ್ಯಕ್ಷರಲ್ಲಿ ವಿನಮ್ರವನ್ನು ಮಾಡ್ತಾ ಇದ್ದೇನೆ. ಜೊತೆಯಾಗಿರುವ ನಮ್ಮ ಈ ಸಂಸ್ಥೆಯ ಒಂದು ಅರ್ಜಿ ಕೂಡ ಬಂದಿರುತ್ತದೆ. ವಿದ್ಯಾಭ್ಯಾಸದ ಕುರಿತು ನಮಗೆ ಅರ್ಜಿ ಬಂದಿದ್ದು ಇದೀಗ ಆ ಕುಟುಂಬವು ನಮ್ಮ ಈ ಸಂದರ್ಭದಲ್ಲಿ ಆಸೀನರಾಗಿದ್ದು ಜಗದೀಶ್ ಪೂಜಾರಿ ಅಡ್ಕ ಇವರು ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಹಸ್ತವನ್ನು ನಮ್ಮ ಸಂಸ್ಥೆಯಿಂದ ಕೋರಿರುತ್ತಾರೆ. ಅದಕ್ಕಾಗಿ ಶೀಘ್ರವಾಗಿ ಸ್ಪಂದಿಸುವ ಉದ್ದೇಶದಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂತಹ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಸಂಸ್ಥೆಯಿಂದ 10,000 ರೂಪಾಯಿ ಧನ ಸಹಾಯವನ್ನು ಈ ವೇದಿಕೆಯಲ್ಲಿ ನಾವು ರೋಟರಿ ಸಮುದಾಯ ದಳದಿಂದ ನಾವು ಹಸ್ತಾಂತರಿಸಲಿದ್ದೇವೆ. ಈ ಒಂದು ಸಹಾಯಧನವನ್ನು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂತಹ CA ಹರೀಶ್ ಶೆಟ್ಟಿ ಅವರು ಜಗದೀಶ್ ಪೂಜಾರಿ ಮತ್ತು ಕುಟುಂಬಕ್ಕೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜಗದೀಶ್ ಪೂಜಾರಿ ಅಡ್ಕಬೈಲು ಈ ಕುಟುಂಬ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಟುಂಬಕ್ಕೆ ನಮ್ಮಿಂದಾದ ಕಿಂಚಿತ್ ಸಹಾಯವನ್ನು ನೀಡಿದ್ದೇವೆ. ಮಕ್ಕಳ ವಿದ್ಯಾಭ್ಯಾಸವು ಸುಗಮವಾಗಿ ಸಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಬಂಧುಗಳೇ, ನಮ್ಮಿ ರೋಟರಿ ಸಮುದಾಯ ದಳದ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶಶಿಕಾಂತ್ ಪರ್ಯತ್ತೂರು ಇವರ ಸುಪುತ್ರಿ ಯಶ್ವಿಕಾ ಇವರು ಕಳೆದ 2 ದಿನಗಳ ಹಿಂದೆ CBSE ವಿಭಾಗದಲ್ಲಿ SSLCಯಲ್ಲಿ ಬಂದ ಫಲಿತಾಂಶದಲ್ಲಿ ಸರಿಸುಮಾರು 86% ಅಂಕವನ್ನು ಗಳಿಸಿರುವರು. ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರ ಮಕ್ಕಳನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ. ಕುಮಾರಿ ಯಶ್ವಿಕಾ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇವರನ್ನ ರೋಟೇರಿಯನ್ ಸದಾಶಿವ ಶೆಟ್ಟಿ RCC ಜಿಲ್ಲಾ ಚೇರ್ಮನ್ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ಕುಮಾರಿ ಯಶ್ವಿಕಾಳನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದನ್ ಕೊಲ್ಯ ಸೋಮೇಶ್ವರವು ಪ್ರತಿಭಾ ಪುರಸ್ಕಾರವನ್ನು ನೀಡುವುದೆಂದು ನಿರ್ಧರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಘಟಕದ ಸದಸ್ಯರು ಮಾಜಿ ಅಧ್ಯಕ್ಷರಾದಂತಹ ಜಯದೇವ್ ಕೊಲ್ಯ ಇವರ ಮಗಳು ರೇಖಾ ಬಹುಮುಖ ಪ್ರತಿಭೆ, ತನ್ನನ್ನು ವಿವಿಧ ಪ್ರತಿಭೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿಶೇಷವಾಗಿ SSLCಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದಂತಹ ಕುಮಾರಿ ರೇಖಾ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ಅನ್ವಿತಾ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಮಾರಿ ರೇಖಾ ಎಜೆ ಇವರು ಜಯದೇವ್ ಹಾಗೂ ಆಶಾರಾಣಿ ಇವರ ಸುಪುತ್ರಿ.
ಇವರು ಮೂಲತಃ ಮಂಗಳೂರಿನ ಕೋಟೆಕಾರಿನ ಅಡ್ಕ ಇದರ ನಿವಾಸಿ. ಇವರು ರೋಟರಿ ಕ್ಲಬ್ ಬೆಳ್ತಂಗಡಿ ಆಯೋಜಿಸಿದ ಜಿಲ್ಲಾ ಏಕಪಾತ್ರಾಭಿನಯದಲ್ಲಿ ಮೊದಲ ಬಹುಮಾನ ಪಡೆದಿರುತ್ತಾರೆ. ಶಾಲಾ ಮಟ್ಟ ಹಾಗೂ ಸಾರ್ವಜನಿಕ ಸಂಸ್ಥೆಗಳು ಏರ್ಪಡಿಸಿದ್ದ ಸಂಗೀತ, ಭಾಷಣ, ನಾಟಕ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನ ಪಡೆದಿರುತ್ತಾರೆ. ಮಂಗಳೂರಿನ ಆಕಾಶವಾಣಿಯವರು ಮಕ್ಕಳ ರೇಡಿಯೋ ನಾಟಕದ ಆಡಿಷನ್ನಲ್ಲಿ ಆಯ್ಕೆಗೊಂಡು 2 ನಾಟಕದ ಧ್ವನಿ ಮುದ್ರಣದಲ್ಲಿ ಭಾಗವಹಿಸಿರುತ್ತಾರೆ. ಸುಮಾರು 3 ವರ್ಷಗಳ ಕಾಲ ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನ ಶ್ವೇತಾ ಅರೆಹೊಳೆ ನೇತೃತ್ವದ ನಂದಗೋಕುಲ ತಂಡದಲ್ಲಿ ನೃತ್ಯಗಾರ್ತಿಯಾಗಿ, ರಂಗ ಕಲಾವಿದೆಯಾಗಿ ಸೇವೆ ಸಲ್ಲಿಸುತ್ತಾರೆ. ಇತ್ತೀಚೆಗೆ ಕರ್ನಾಟಕ ಸಂಗೀತವನ್ನು ಶ್ರೀಮತಿ ಶಿಲ್ಪಾರಾವ್ ಇವರಲ್ಲಿ ಕಲಿತು ಪ್ರಥಮ ಶ್ರೇಣಿ ಗಳಿಸಿರುತ್ತಾರೆ. ಭರತನಾಟ್ಯ ಕಲಾವಿದೆಯಾಗಿ ಸುಮಾರು 3 ವರ್ಷಗಳಿಂದ ಯಕ್ಷಗಾನ ಗುರು ರಾಕೇಶ್ ರೈ ಇವರಲ್ಲಿ ಯಕ್ಷಗಾನ ನಾಟ್ಯ ಕಲಿತು ಹಲವು ಯಕ್ಷಗಾನ ಪ್ರದರ್ಶನ ನೀಡಿರುತ್ತಾರೆ. ಅಲ್ಲದೆ ಯಕ್ಷಗಾನ ಭಾಗವತಿಕೆ ತರಗತಿಯನ್ನು ಗುರುಗಳಾದ ಶ್ರೀ ರಾಮ ಸಾಲ್ಯಾನ್ ಇವರಲ್ಲಿ ಕಲಿತಿರುತ್ತಾರೆ. ಉಮಾಮಹೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಕ್ರಿಯ ಸದಸ್ಯೆ. ಮಂಗಳೂರಿನ ಲಿಯೋ ಕ್ಲಬ್ ಕದ್ರಿ ಹಿಲ್ಸ್ನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುತ್ತಾರೆ. 2020-21ನೇ ಸಾಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 621 ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ 5ನೇ ರ್ಯಾಂಕ್ ಗಳಿಸಿರುತ್ತಾರೆ. ಹಾಗೂ ಶ್ರೀ ರಾಮಕೃಷ್ಣ ಹೈಸ್ಕೂಲ್ ಬಂಡ್ಸ್ ಹಾಸ್ಟೆಲ್ ಈ ಶಾಲೆಯಲ್ಲಿ ಟಾಪರ್ ಆಗಿರುತ್ತಾರೆ. ಇವರ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇವೆ. ಅಮೂಲ್ಯ ಸಮಯವನ್ನು ತಾವು ನೀಡುತ್ತಾ ಇರುವಿರಿ. ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ರೋಟರಿ ಸಮುದಾಯ ಪ್ರತಿಭಾ ಪುರಸ್ಕಾರ ಈ ಒಂದು ಪುರಸ್ಕಾರಕ್ಕೆ ಭಾಜನರಾದಂತಹ ಬಹುಮುಖ ಪ್ರತಿಭೆ ಕುಮಾರಿ ರೇಖಾ ಇವರನ್ನು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರ ಹಾಗೂ ಎಲ್ಲ ಅತಿಥಿ ವರ್ಯರು ಇವರನ್ನು ಗೌರವಿಸಿ ಆಶೀರ್ವದಿಸಿ ಈ ಬಾಲೆ ಇನ್ನೂ ಬಾನೆತ್ತರಕ್ಕೆ ತನ್ನ ಪ್ರತಿಭೆಯ ಲಾಂಛನವನ್ನು ಹಾರಿಸಬೇಕಾಗಿ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಕುಮಾರಿ ರೇಖಾ ತಮಗೆ ದೇವೆ ರೋಟರಿ ಸಮುದಾಯ ಪುರಸ್ಕಾರ ಎಂಬ ಪುರಸ್ಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯಾರ ಮಡಿಲಿಗೆ ಅರ್ಪಿಸಬೇಕೋ ಅವರ ಮಡಿಲಿಗೆ ಈ ಪುರಸ್ಕಾರವನ್ನು ಅರ್ಪಿಸಲಿದ್ದೇವೆ. ಬಂಧುಗಳೇ, ಭಾರತ ಮಾತೆಯ ವೀರ ಸುಪುತ್ರರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಭಾರತ ದೇಶದ ಸೇನಾನಿಯಾಗಿ ಸೇವೆ ಸಲ್ಲಿಸಿದಂತಹ ನಮ್ಮೂರಿನ ಹೆಮ್ಮೆಯ ನಿವೃತ್ತ ಸೇನಾನಿ ಶ್ರೀ ಕೆ ಗೋಪಿನಾಥ್ ಕುಂಪಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಜೊತೆಯಾಗಿರುವರು. ಈ ಸಂದರ್ಭದಲ್ಲಿ ಸನ್ಮಾನದ ಪೀಠಕ್ಕೆ ಆಹ್ವಾನಿಸುತ್ತಿದ್ದು ಇವರ ಅಭಿನಂದನಾ ಭಾಷಣವನ್ನು ಮಾನ್ಸಿ ಕೋಟೆಕಾರ್ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಕೆ ಗೋಪಿನಾಥ್ ರೋಟರಿ ಸಮುದಾಯ ಪುರಸ್ಕಾರ. ಶ್ರೀ ಕೆ ಗೋಪಿನಾಥ್ ರವರು ಮೂಲಕ ಮಂಗಳೂರು ಕೋಟೆಕಾರಿನ ಕುಂಪಲ ನಿವಾಸಿಯಾಗಿದ್ದು ಭಾರತ ದೇಶದ ವಿವಿಧ ಭಾಗಗಳಲ್ಲಿ 30 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಭಾರತಾಂಬೆಯ ರಕ್ಷಣೆ ದುಡಿದು ಇದೀಗ ನಿವೃತ್ತ ಹೊಂದಿದ್ದಾರೆ. ಸೇನೆಯಲ್ಲಿ ಹಾನಿ ಸಬ್ ಮೇಜರ್ ಆಗಿದ್ದು ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. OP ವಿಜಯ್, OP ರಕ್ಷಕ್, OP ಫಲ್ಗುನ್, ವಿದೇಶ್ ಸೇವಾ ಮೆಡಲ್, ಹೈ ಆಲ್ಟಿಟ್ಯೂಡ್ ಮೆಡಲ್, 9 ವರ್ಷ ಗುಡ್ ಸರ್ವಿಸ್ ಮೆಡಲ್, 20 ಇಯರ್ಸ್ ಲಾಂಗ್ ಸರ್ವಿಸ್ ಮೆಡಲ್ ನಂಥ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಸೈಂಟ್ ಅಲೋಷಿಯಸ್ ಕಾಲೇಜ್ ಹಾಗೂ ಸರ್ಕಾರಿ ಕಾಲೇಜ್ ಮಂಗಳೂರು ಕಲಿತು ಪದವಿಯನ್ನು ನ್ಯೂ ದೆಹಲಿ IGNOU ಇಲ್ಲಿ ಶಿಕ್ಷಣವನ್ನು ಮುಗಿಸಿದ್ದಾರೆ. ದೇಶಕ್ಕಾಗಿ ಪ್ರಾಣಪ್ರಣೆಗೆ ಸಿದ್ಧರಾಗಿ ಇಂತಹ ಸೈನಿಕರನ್ನು ನಮ್ಮವರು ಇದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ. ಇವರು ದೇಶದ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವುದು
ನಮಗೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. ಇಂತಹ ಯೋಧವನ್ನು ಗೌರವಿಸುವ ಭಾಗ್ಯ ಸಿಕ್ಕಿರುವುದೇ ನಮಗೆ ಪುಣ್ಯ. ದೇಶದ ಗಡಿಯಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ದುಡಿಯುವ ನಮ್ಮ ಯೋಧರಿಂದ ಮಾತ್ರವೇ ನಾವಿಂದು ನೆಮ್ಮದಿಯಾಗಿ ಕಾಯುವ ಈ ಮಹನೀಯವನ್ನು ಸನ್ಮಾನಿಸುವ ಅವಕಾಶ ನಿಜಕ್ಕೂ ಅತ್ಯಂತ ಸಂತಸದ ವಿಷಯ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸುವ. ಬಂಧುಗಳೇ, 30 ವರ್ಷದ ಅವಧಿಯ ಭಾರತ ದೇಶದ ಈ ಸೇವೆಯಲ್ಲಿ ತನ್ನ ಪ್ರಾಣವನ್ನೇ ಮುಡಿಪಾಗಿಸಿಕೊಂಡು ನಡೆಸಿರಬಹುದು. ಈ ಸಂದರ್ಭದಲ್ಲಿ ಕುಟುಂಬವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸು ದಿಯಾ ಗೋಪಿನಾಥ್. ಈ ಸಂದರ್ಭದಲ್ಲಿ ನಮಗೆ ಬಹಳ ಹೆಮ್ಮೆ. ಈ ಒಂದು 30 ವರ್ಷದ ತನ್ನ ಭಾರತ ದೇಶದ ಭಾರತ ಮಾತೆಯ ಸೇವೆಯ ಸಂದರ್ಭದಲ್ಲಿ ತನ್ನ ಯಜಮಾನರಿಗಾಗಿ ತನ್ನ ಬದುಕನ್ನು ರೂಪಿಸಿಕೊಂಡಂತಹ ಈ ಕುಟುಂಬವನ್ನು ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ನಮ್ಮ ಎಲ್ಲ ಅತಿಥಿಗಳು, ಅದೇ ರೀತಿ ನಮ್ಮ ಇಂದಿನ ಅತಿಥಿಯಾದಂತಹ ಡಾಕ್ಟರ್ ಪ್ರಶಾಂತ್ KS ಇವರು ಕೂಡ ಇವರನ್ನ ಗೌರವಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ರೋಟರಿ ಸಮುದಾಯ ಪುರಸ್ಕಾರವನ್ನು ವೀರ ಮಾತೆಯ ವೀರ ಪುರುಷನಿಗೆ ಅರ್ಪಿಸಬೇಕಾಗಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ 2022ನೇ ರೋಟರಿ ಸಮುದಾಯ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಿವೃತ್ತ ಸೇನಾನಿ ಶ್ರೀ. ಎಲ್ಲರಿಗೂ ನಮಸ್ತೆ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾನ್ಯರಿಗೆ ಹಾಗೆ ಮುಂಭಾಗದಲ್ಲಿರುವ ಎಲ್ಲ ಸದಸ್ಯರಿಗೆ ನನ್ನ ನಮಸ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೆ ನನ್ನನ್ನು ಸನ್ಮಾನಿಸೋದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಇಲ್ಲೇ ಕುಂಪಳದಲ್ಲೇ ಮನೆ ಮಾಡಿ 11 ವರ್ಷ ಆಯಿತು. ಅದಕ್ಕಿಂತ ಮೊದಲು ಪಂಡಿತ್ ಹೌಸಲ್ಲಿದ್ದೆ. ನಾನು ಈಗ ರಿಟೈರ್ಡ್ ಆಗಿ ಬಂದು 5 ಇಯರ್ಸ್ ಆಯಿತು. ಈಗ MCF ಅಲ್ಲಿದ್ದೇನೆ. 30 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ದೇಶದ ನಾನಾ ಭಾಗದಲ್ಲಿ ಸೇವೆ ಸಲ್ಲಿಸಿ ವಿದೇಶದಲ್ಲೂ ಸೇವೆ ಸಲ್ಲಿಸಿದ್ದೇನೆ. ಬೇರೆ ನನಗೆ ಸನ್ಮಾನಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಈ RCC ಕೊಲ್ಯದ ಸಾರಥ್ಯವನ್ನು ಮುಂದುವರಿಸ್ತಾ ಬಂದಂಥ ಶ್ರೀಮತಿ ಸವಿತಾ ಸಂತೋಷ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ 2 ವರ್ಷ ಯಾರಿಗೂ ಅಧಿಕಾರ ಸಿಕ್ಕುವುದಿಲ್ಲ. ನಮ್ಮ ರೋಟರಿಯಲ್ಲಿ ಒಂದು ಪದ್ಧತಿ ಇದೆ, 1 ವರ್ಷ ಆದ ತಕ್ಷಣ ಆ ಪೋಸ್ಟಿಂದ ಕೆಳಗಿಳಿಬೇಕು. ಅದು ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿ, ಅಸಿಸ್ಟೆಂಟ್ ಗವರ್ನರ್ ಆಗಲಿ, ಯಾರೇ ಆಗಲಿ, ಅದು ಅಥವಾ ನಮ್ಮ ಸಹ ಸಂಸ್ಥೆಗಳಲ್ಲಿ ಕೂಡ 1 ವರ್ಷದ ಅಧಿಕಾರ. ನಾವು ಸವಿತಾ ಸಂತೋಷರನ್ನು ನಾನು ನಿಜವಾಗಿ, ಯಾಕೆಂದರೆ ಅವರು 2 ವರ್ಷ ಯಾರಿಗೂ 2 ವರ್ಷ ಅಧಿಕಾರ ಸಿಕ್ಕುವುದಿಲ್ಲ, ಅವರಿಗೆ ಸಿಕ್ಕಿದೆ. ಅವರಿಗೆ ನಾನು ಭಾಳ ಸಂತೋಷದಿಂದ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಏನೋ ಕಾರಣ ಅಂತ ಕೊರೋನಾ ಬಂತು, 2 ವರ್ಷ ಬೇರೆ ಈ ಪದಗ್ರಹಣ ಸಮಾರಂಭ ನಡೆಯಲಿಲ್ಲ. ಆದರೂ ಕೂಡ ಅವರು ಆ ಸಂಸ್ಥೆಯನ್ನು ಭಾಳ ಚಂದವಾಗಿ ನಡೆಸಿಕೊಂಡು ಅವರಿಗೆ ಅಭಿನಂದನೆಗಳು, ಅವರ ಟೀಮಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇಡೀ ವರ್ಷದ ಒಂದು ಕೆಲಸವನ್ನು ವಹಿಸಿಕೊಂಡಂಥ ಆನಂದ್ ಮಲಯಾಳಕೋಡಿ ಇವರಿಗೆ ಮತ್ತು ಇವರ ಎಂಟೈರ್ ಟೀಮಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ರೋಟರಿ ಸಂಸ್ಥೆಯ ಒಂದು ಅವಿಭಾಜ್ಯ ಅಂಗ RCC. ನಮ್ಮ ಡಿಸ್ಟ್ರಿಕ್ಟ್ 3181ನಲ್ಲಿ 4 ರೆವಿನ್ಯೂ ಡಿಸ್ಟ್ರಿಕ್ಟ್ ಇದೆ. ಸೌತ್ ಕೆನರಾ, ಮೈಸೂರು, ಕೊಡಗು ಮತ್ತು ಚಾಮರಾಜನಗರ. ಇಲ್ಲಿ ಸಾಧಾರಣ 200ಕ್ಕಿಂತ ಹೆಚ್ಚಾಗಿ RCC ಸಂಸ್ಥೆಗಳಿದೆ. ಆದರೆ ಅದರಲ್ಲಿ ಬಹಳ ಆ್ಯಕ್ಟಿವ್ ಆಗಿರೋದು ಭಾಳಷ್ಟು ನಂಬರ್ಗಳು ಮಾತ್ರ. ಅದರಲ್ಲಿ ಕೂಡ ನಮಗೆ ಹೆಮ್ಮೆ ಆಗ್ತಾ ಇದೆ. RCC ಕೊಲ್ಲಿದಂಥ ಒಂದು RCC ಇಡೀ ಡಿಸ್ಟ್ರಿಕ್ಕಲ್ಲಿ ಹೆಸರುವಾಸಿಯಾಗಿದೆ. ಯಾರೇ ಹೇಳಿದರು, ಯಾರೇ ಮಾತಾಡ್ತಿದ್ದರು, ನಮ್ಮ ಮುಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿ, ಈಗ ಇರುವವರಾಗಲಿ ಬರುವವರಾಗಲಿ ಮಾತಾಡೋದು RCC ಮ್ಯಾಂಗ್ಳೂರು ಈಸ್ಟ್ ಅಂತ ಹೇಳಿದರೆ ನಿಮ್ಮಲ್ಲಿ ಒಂದು ಒಳ್ಳೆ RCC ಇದೆಯಲ್ಲ ಅಂತ ಕೇಳ್ತಾರೆ. ಇದು ನಮಗೆ ಹೆಮ್ಮೆ ತರ್ತದೆ. ಯಾವುದೇ ತಂದೆ ತಾಯಿಗಳು ತನ್ನ ಮಗಳು ಅಥವಾ ಮಗ
ಎಂಜಿನಿಯರ್ ಡಾಕ್ಟರ್ ಆದಾಗ ಎಷ್ಟು ಹೆಮ್ಮೆ ಪಡ್ತಾರೆ, ಅಷ್ಟೇ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಪ್ರವರ್ತಿತವಾದ RCC ಇಷ್ಟೊಂದು ಹೆಸರು ಗಳಿಸಿದೆ ಅಂತ ಹೇಳಿದರೆ ನಿಜವಾಗಿಯೂ ಒಂದು ಹೆಮ್ಮೆಯ ವಿಷಯ. ಬಂಧುಗಳೇ, ಇವತ್ತು ಅವರು ಮಾಡಿದಂಥ ಕಾರ್ಯಕ್ರಮ ನೋಡಿದರೆ ಎಲ್ಲರೂ ನೆನೆಸ್ಬೋದು, ರೋಟ್ರಿಯಲ್ಲಿ ಹಣ ಎಲ್ಲಿಂದಲೋ ಬರ್ತಾ ಇದೆ ಅಥವಾ RCCಗೆ ಹಣ ಬರ್ತಾ ಇದು ಯಾರ ಹಣ ಅಲ್ಲ, ನಾವೇ ನಮ್ಮ ಸ್ವಂತ ಈ ಮೆಂಬರ್ಗಳೇ ಹಾಕಿದ ಹಣದ ವ್ಯವಸ್ಥೆಯಲ್ಲಿ ಅವರು 25,000 ಬಿಲ್ಲವ ಸಮಾಜಕ್ಕೆ ಕೊಟ್ಟರು. ಹಾಗೆ ಬೇರೆ ಬೇರೆ ಈ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಂಬ ಸಾರಿಗಳನ್ನು ನಾನು ನೋಡ್ತೇನೆ. ನಾನು ರೋಟ್ರಿಯಲ್ಲಿ ಸಾಧಾರಣ 21 ವರ್ಷದಿಂದ RCC ಕೊಲ್ಲಿದ ಎಲ್ಲ ಕೆಲಸವನ್ನು ನೋಡ್ತೇನೆ. ಅದು ಬೀಚ್ ಕ್ಲೀನಿಂಗ್ ಆಗಲಿ, ಹುಚ್ಚು ನಾಯಿ ನಿರೋಧಕ ಇಂಜೆಕ್ಷನ್ ಕೊಡುವುದಾಗಲಿ, ಎಲ್ಲ ಕೆಲಸದಲ್ಲಿ ಭಾಳ ಖರ್ಚು ಮಾಡ್ತಾ ಇದ್ದಾರೆ. ಬಹಳ ಮುತುವರ್ಜಿ ಕೆಲಸ ಮಾಡ್ತಾರೆ. ಅಂಥ ಒಂದು ವೈಬ್ರೆಂಟ್ RCC ಕೊಲ್ಯ ನಮಗಿದೆ ಅಂತ ನಮಗೆ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ವರ್ಷ RCC ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ RCC ಕೊಲ್ಲಿದವರ ಹತ್ರ. ನಾಳ್ದು ಸೆಪ್ಟೆಂಬರ್ 2ಕ್ಕೆ ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಆಗ್ತಾಯಿದೆ ಬೆಳ್ತಂಗಡಿ ಕ್ಲಬ್ಬಿನ ಸಾರಥ್ಯದಲ್ಲಿ. ಇದೇ ವರ್ಷ ಅದು ಬರುವ ಜನವರಿ 23ಕ್ಕೆ RCC ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಕೂಡ ಇದೆ. ಅದನ್ನು ಕೂಡ ನನ್ನ ಪ್ರಕಾರ ಬೆಳ್ತಂಗಡಿಯವರೇ ವಹಿಸಿಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಡಿಸ್ಟ್ರಿಕ್ಟ್ ಚೇರ್ಮನ್ ಆದಾಗ ನನಗೆ ನ್ಯೂಸ್ ಬಂದಾಗ ಇದು ಆಲ್ರೆಡಿ ಅವರಿಗೆ ಅಲಾಟ್ ಆಗಿದೆ. ನನಗೆ ಆ್ಯಕ್ಚುಲಿ ಮಾಡಬೇಕಂತ ನಾವೊಮ್ಮೆ ಕಳೆದ ವರ್ಷ 1-2-3 ವರ್ಷದ ಮೊದಲು ಮಾಡಿದೆ. ಒಂದು 5 ವರ್ಷದ ಮೊದಲು ನಮ್ಮ ರೋಟೇರಿಯನ್ ಶಾಂತರಾಮ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದಾಗ RCC ಕಾನ್ಫರೆನ್ಸ್ ಮಾಡಿದ್ದೇವೆ, ಎಲ್ಲರಿಗೂ ಗೊತ್ತಿದೆ. ಅಂತ ಒಂದು ಕಾನ್ಫರೆನ್ಸ್ ಮಾಡಬೇಕು ನನಗೆ ಇಚ್ಛೆ ಇತ್ತು. ಆದರೆ ಅದು ಬೇರೆಯವರಿಗೆ ಅಲಾಟ್ ಆದ ಕಾರಣ ನಾವು ಅದನ್ನು ಮಾಡಲಿಕ್ಕಾಗಲ್ಲ. ನಾವೆಲ್ಲ ಅದರಲ್ಲಿ ಸಹಭಾಗಿಯಾಗುವ ಆ ಕಾರ್ಯಕ್ರಮವನ್ನು ನಾವು ಚಂದಗಾಣಿಸಿಕೊಡುವಂಥ ಎಲ್ಲರ ವಿನಂತಿಸಿಕೊಳ್ತಾ RCCಗೆ ಮತ್ತೊಮ್ಮೆ ಶುಭ ಹಾರೈಸಿದ ಅವಕಾಶ ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ವಲಯ 2, ರೋಟರಿ ಜಿಲ್ಲೆ 318 ತಮ್ಮ ಮನದಾಳದ ಮಾತುಗಳಿಗಾಗಿ. ಮೊದಲಿಗೆ 2 ವರ್ಷ ಅವಧಿಯಲ್ಲಿ ರೋಟರಿ ಸಮುದಾಯ ದಳವನ್ನು ಎಲ್ಲ ರೀತಿಯಲ್ಲೂ ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋಗಿ ಇವತ್ತು ಅದನ್ನು ಹಸ್ತಾಂತರಿಸಿದ ಸವಿತಾ ಸಂತೋಷ್ ಅವರಿಗೆ ರೋಟರಿ ಕ್ಲಬ್ 318ಇಂದ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಹಾಗೆ ಇವತ್ತು ಅಧಿಕಾರ ವಹಿಸಿಕೊಂಡ ಆನಂದ್ ಮಲಯಾಳ ಕೋಡಿ ಇವರಿಗೂ ಸಹ ಇನ್ನು 1 ವರ್ಷದ ಅವಧಿಯಲ್ಲಿ ತಮ್ಮ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಶುಭ ಹಾರೈಸುತ್ತಾ ನಿಮಗೂ ಸಹ ಅಭಿನಂದನೆಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಪ್ರತಿ ವರ್ಷ ಜುಲೈ 1ರಿಂದ ರೋಟರಿ ಇಂಟರ್ನ್ಯಾಷನಲಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟಿಂದ ಹಿಡಿದು ರೋಟರಿ ಎಲ್ಲ ಲೆವೆಲಿನ ಲೀಡರ್ಸ್ಗಳು ಹಾಗೂ ಕ್ಲಬ್ಬಿನ ಅಧ್ಯಕ್ಷರು, ರೋಟರಿ ಸಮುದಾಯ ದಳ ಇರ್ಬೋದು, ಇಂಟ್ರಾಕ್ಟ್ ಕ್ಲಬ್ ಇರ್ಬೋದು, ರೋಟ್ರಾಕ್ಟ್ ಕ್ಲಬ್ ಅಂತ ನಮ್ಮ ಶಾಲಾ ಸ್ಕೂಲಲ್ಲೆಲ್ಲ ಇದೆ. ಇದೆಲ್ಲ ಸಹ ಜುಲೈ 1ರಂದು ಅದು ತಮ್ಮ ಅಧಿಕಾರವನ್ನು ತೆಗೆದುಕೊಳ್ತದೆ. ಆವಾಗ ನೆನಪು ಬರೋದು ಒಂದೇ, LN ಶಾಸ್ತ್ರಿಯವರ ಒಂದು ಪದ್ಯ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ, ಹೊಸ ವರುಷಕ್ಕೆ ಹೊಸ ಹರುಷವನ್ನು ತರುತ್ತದೆ ಅಂತ. ಇದು ಸಹ ನಮ್ಮ ರೋಟ್ರಿಗೆ ಸರಿಯಾಗಿ ಒಪ್ಪುತ್ತದೆ. ಸೊ ಈ ಒಂದು ವರ್ಷದ ಅವಧಿಯಲ್ಲಿ ರೋಟರಿ ಅಧ್ಯಕ್ಷರು ಹಾಗೂ ರೋಟರಿ ಸಮುದಾಯದ ಅಧ್ಯಕ್ಷರು ಸಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಕೇಳಿಕೊಳ್ಳುತ್ತಾ, ರೋಟರಿ ಸಮುದಾಯ ದಳದ ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಈ ಸಲ ಬೆಳ್ತಂಗಡಿಯಲ್ಲಿ ಸೆಪ್ಟೆಂಬರ್ 2ರಂದು ನಡೀಲಿಕ್ಕಿದೆ. ಇದನ್ನು ನಮ್ಮ ರೋಟರಿ ಸಮುದಾಯ ದಳದ ಚೇರ್ಮನ್ ಆದ ಸದಾಶಿವ ಶೆಟ್ಟಿ ಅವರು ಹಾಗೂ ಬೆಳ್ತಂಗಡಿ ಕ್ಲಬ್ಬಿನ ಅಧ್ಯಕ್ಷರು, ಅಲ್ಲಿನ ಅಸಿಸ್ಟೆಂಟ್ ಗವರ್ನರ್ ಆದ ME ಭಟ್, ಮೇಜರ್ ಜನರಲ್ ME ಭಟ್ ಅವರು ಇದನ್ನು ಆರ್ಗನೈಸ್ ಮಾಡ್ತಿದ್ದಾರೆ. ಭಾರಿ ಒಂದು ಒಳ್ಳೆ ಪ್ಲ್ಯಾನಲ್ಲಿದ್ದಾರೆ. ತುಂಬ ಒಂದು ಪ್ರೋಗ್ರಾಮನ್ನು ಮಾಡಬೇಕಂತ ಭಾರಿ ಒಂದು ಪ್ಲ್ಯಾನಲ್ಲಿ ಇವತ್ತು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಮೀಟಿಂಗ್ ಆಗಿತ್ತು. ಅದರಲ್ಲಿ ಅವರು ಹೇಳಿದ್ದಾರೆ. ಸೊ ನಾನು ನಿಮ್ಮೆಲ್ಲ ಸದಸ್ಯರಲ್ಲಿ, ಅಧ್ಯಕ್ಷರಲ್ಲಿ ವಿನಂತಿ ಮಾಡುವುದು ಏನಂತ ಹೇಳಿದರೆ, ಎಲ್ಲರೂ ನಮ್ಮ ರೋಟರಿ ಸಮುದಾಯ ದಳದ ಎಲ್ಲ ಮೆಂಬರಲ್ಲಿ ಹೋಗಿ ಆ ಸಮುದಾಯ ದಳದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಿದ್ರೆ ಮೊದಲೇ ಒಂದು ಒಳ್ಳೆ ಕಬಡ್ಡಿ ಮ್ಯಾಚನ್ನು ಮಾಡಬೇಕಂತ ಹೇಳಿದ್ದಾರೆ. ಇವತ್ತು ಬರುವಾಗ ಸಹ ನಾನು ಸಿಕ್ಕಿದಾಗ ನನ್ನ ಅಸಿಸ್ಟೆಂಟ್ ಗವರ್ನರ್ ಮೇಜರ್ ಜನರಲ್ ME ಭಟ್, ಅಲ್ಲಿದ್ದು ಅಸಿಸ್ಟೆಂಟ್ ಗವರ್ನರ್, ಅವರು ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಂದು ರೋಟರಿ ಸಮುದಾಯ ದಳ ಉಂಟಲ್ಲ ಕೊಲ್ಯ ಅಂತ ಕೇಳಿ ಅವರನ್ನು ಒಂದು ಕಬಡ್ಡಿ ಟೀಮನ್ನು ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಸೊ
ನಮ್ಮ ಈ ಸಮುದಾಯ ದಳದ ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಸ್ಟಾರ್ಟ್ ಆಗಬೇಕಿದ್ರೆ ಮೊದಲೇ ಒಂದು ಇಂಟ್ರೆಸ್ಟಿಂಗ್ ಕಬಡ್ಡಿ ಪಂದ್ಯಾಟ ಇದೆ. ಇದಕ್ಕೆ ನಮ್ಮ ರೋಟರಿ ಕೊಲ್ಯದ ಎಲ್ಲ ಸದಸ್ಯರು ಪಾರ್ಟಿಸಿಪೇಟ್ ಮಾಡಬೇಕಂತ ಕೇಳಿಕೊಳ್ತೇನೆ. ಹಾಗೆ ಇವತ್ತು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀರಿ ನೀವು, ಒಳ್ಳೊಳ್ಳೆ ಪ್ರೋಗ್ರಾಮ್. ನಾವು ನಿಮ್ಮ ವಿದ್ಯಾಭ್ಯಾಸಕ್ಕಾಗಲಿ, ನಮ್ಮ ಬಿಲ್ಲವ ಸಮಾಜಕ್ಕೆ ಕೊಟ್ಟ ದಾನವಾಗಲಿ, ಇವನ್ ನಮ್ಮ ಮಾಜಿ ಸೈನಿಕರನ್ನು ಸಹ ಸನ್ಮಾನಿಸಿದ್ದು ತುಂಬ ಒಂದು ಶ್ರೇಷ್ಠ ಕೆಲಸ. ಇದನ್ನು ನೀವು ಒಂದು ಒಳ್ಳೆ ಪಬ್ಲಿಸಿಟಿ ಕೊಡಿ. ನಿಮ್ಮ ರೋಟರಿ ಸಮುದಾಯದ ಒಂದು ಫೇಸ್ಬುಕ್ ಒಂದು ಅಕೌಂಟ್ ಓಪನ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ, ಅದರಲ್ಲಿ ಮಾಡುವಂಥ ಕೆಲಸವನ್ನು ಇದರಲ್ಲಿ ಪ್ರೊಜೆಕ್ಟ್ ಮಾಡಿ ಹಾಕಿಬಿಡಿ. ತುಂಬ ಜನ ಲೈಕ್ ಮಾಡ್ತಾರೆ, ನಿಮಗೂ ಸಹ ಒಂದು ತುಂಬ ಪಬ್ಲಿಸಿಟಿ ಸಿಗ್ತದೆ. ಯಾಕಂದರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೇವೆ. ಈ ಒಳ್ಳೊಳ್ಳೆ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿ ಜನರಿಗೆ ಮುಟ್ಟುವ ಹಾಗೆ ನೀವು ಇರಬೇಕಂತ ಕೇಳಿಕೊಳ್ತೇನೆ. ಇದನ್ನು ಸಹ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಸಹ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದೆ, ಪಬ್ಲಿಕ್ ಇಮೇಜ್ ಅಂತ. ಪಬ್ಲಿಕ್ ಇಮೇಜ್ ಮಾಡಿದಾಗ ನಮಗೆ ಜನರು ಸಹ ನಮಗೆ ತುಂಬ ಅದಕ್ಕೆ ಸಹಕಾರಿಯಾಗ್ತಾರಂತ. ರೋಟರಿ ಯಾವಾಗಲೂ ಸ್ಟಾರ್ಟ್ ಆದದ್ದು ಫ್ರೆಂಡ್ಶಿಪ್ ಆ್ಯಂಡ್ ಫೆಲೋಶಿಪ್ ಅಂತ, ಬಟ್ ಮತ್ತೆ ಅದು ಸರ್ವಿಸಿಗೆ ಕನ್ವರ್ಟ್ ಆಗಿದೆ. ಈ ಸಂದರ್ಭದಲ್ಲಿ DVG ಅವರ ಒಂದು ಕಗ್ಗ ನೆನಪಾಗ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಬೆಟ್ಟದಡಿ ಮಳೆ ಸುರಿಯೇ ವಿಧಿಯೇ, ಬೆಲ್ಲೆ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ. ಎಷ್ಟೇ ಕಷ್ಟ ಬಂದರೂ ಸಹ ಈ ಕಷ್ಟಗಳನ್ನೆಲ್ಲ ಎದುರಿಸಿಕೊಂಡು ಜನರಿಗೆ ಒಂದು ಸೇವೆ ಮಾಡೋದು ಉಂಟಲ್ಲ, ಅದರಷ್ಟು ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ರೋಟರಿ ಸಮುದಾಯದಳ ಕೊಲ್ಯದವರು ಮಾಡ್ಕೊಂಡು ಬಂದಿದ್ದೀರಿ 22 ವರ್ಷದಿಂದ. ನಿಮಗೆ ಅಗೈನ್ ನಿಮ್ಮ ಒಂದು ಈ ಕಾರ್ಯಕ್ರಮಗಳಿಗೆ ದೇವರು ಯಾವಾಗಲೂ ಶಕ್ತಿ ಕೊಡಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ರೋಟರಿ. ತಮ್ಮ ಮನದಾಳದ ಮಾತುಗಳಿಗಾಗಿ ಕೃತಜ್ಞತೆಗಳು ಸರ್. ಬಂಧುಗಳೇ, ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಇನ್ ಟೀಚರ್ಸ್ ಎಜುಕೇಷನ್ ಎಂಬ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 7 ವರ್ಷ ಉಪನ್ಯಾಸಕರಾಗಿ ಸರಕಾರಿ ಪ್ರೌಢಶಾಲೆ ಪಾವೂರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಇದೀಗ ಉನ್ನತ ಹುದ್ದೆ ಸರಕಾರದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಮಂಗಳೂರು ದಕ್ಷಿಣ ವಲಯದಲ್ಲಿ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ಪ್ರಶಾಂತ್ KS ಸರ್, ತಾವು ತಮ್ಮ ಮಾತುಗಳು. ಈ ಹೊತ್ತಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಬೇಕಿದ್ರೆ ಅದು ಸಮಾನ ಮನಸ್ಸಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಸಮಾಜಮುಖಿ ಮನಸ್ಸಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ರೋಟರಿಯನ್ನು ಅತ್ಯಂತ ಹತ್ತಿರದಿಂದ ನೋಡಿದವನು ನಾನು. ಸಮಾಜಮುಖಿಯಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಒಂದಷ್ಟು ಸೇವಾ ಮನೋಭಾವನೆ ಜನರನ್ನೆಲ್ಲ ಒಗ್ಗೂಡಿಸ್ತಾ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಿರುವಂಥ ಸಂಸ್ಥೆ ರೋಟರಿ. ಖಂಡಿತವಾಗಿ ಹೌದು. ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಶಾಲೆಗಳ ವಿಷಯಕ್ಕೆ ಬಂದಾಗ ನಾನೊಬ್ಬ ಶಿಕ್ಷಕನಾಗಿ ಮಾತಾಡುವಾಗ ಹೆಚ್ಚಾಗಿ ಅದೇ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅನಿಸಿಕೆಗಳನ್ನು ಹೇಳಬೇಕಾಗ್ತದೆ. ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇ ಒಂದು ಸಹಾಯ ಬೇಕು ಅಂತ ಆದಾಗ ತಕ್ಷಣ ಹೆಸರಿಗೆ ಬರುವಂಥದ್ದು ರೋಟರಿ ಅನ್ನುವಂಥದ್ದು. 1-2 ದಿನಗಳ ಹಿಂದೆ ಒಂದು ಕಚೇರಿಗೆ ಒಬ್ಬರು ಬಂದಿದ್ದರು, ಇಂಗ್ಲೀಷ್ ಟ್ರೈನಿಂಗ್ ಕೊಡ್ತೇವೆ ಹೇಳಿ. ಒಂದು ಇಂಗ್ಲೀಷ್ ಟ್ರೈನಿಂಗ್ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಒಂದು ಒಳ್ಳೆಯ ಟ್ರೈನಿಂಗ್ ಅದು. ಪ್ರತಿಯೊಂದು ಮಗುವನ್ನು ಇಂಗ್ಲೀಷಲ್ಲಿ ಕಾಂಪಿಟೆಂಟ್ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ನಮ್ಮಲ್ಲಿ ಯೋಜನೆ ಉಂಟನ್ನೋದು ಸಾಕಷ್ಟು ಪ್ರೆಸೆಂಟೇಷನ್ ಮಾಡಿದರು. ಕೊನೆಯಲ್ಲಿ ನಾನು ಕೇಳಿದೆ, ಅದಕ್ಕೆ ಫಂಡಿಂಗ್ ಎಲ್ಲಿಂದ ಅಂತ ಕೇಳಿದೆ. ಅದಕ್ಕೆ ನೀವೊಂದು ಕೆಲಸ ಮಾಡಬೇಕು, ಅದು ರೋಟರಿ ಅವರನ್ನು ಹಿಡಿಬೇಕು ಹೇಳಿದರು. ಆಲೋಚನೆ ಮಾಡಬೇಕಾದಂಥ ವಿಷಯ. ಸಮಾಜಕ್ಕೆ ಒಂದು ಸಂದೇಶ ಹೋಗ್ತಿರುವಂಥದ್ದು, ಡೋನರ್ಸ್ ಇರುವಂಥದ್ದು, ಸಾಕಷ್ಟು ಫಂಡಿಂಗಿಗೆ ಸಹಾಯ ಆಗುವಂಥ ವ್ಯಕ್ತಿಗಳಿರುವಂಥ ಸಂಸ್ಥೆ ರೋಟರಿ. ಅದು ತಪ್ಪು ಕಲ್ಪನೆ ನಾನು ಹೇಳುವ ಹಾಗೆ, ಖಂಡಿತ ಅಲ್ಲ. ಆ ಡೋನರ್ಸನ್ನು ಒಳಗೊಂಡಂಥ ಸಂಸ್ಥೆ ರೋಟರಿ ಅನ್ನುವಂಥದ್ದು ನಾನು ಖಂಡಿತ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಮನಸ್ಸುಗಳಿರುವಂಥದ್ದು, ಸಮಾಜಮುಖಿ ಮನಸ್ಸುಗಳಿರುವಂಥ ಸಂಸ್ಥೆ ರೋಟರಿ, ಖಂಡಿತ ಹೌದು. ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಮನಿಸಬಹುದು. ಆ ಪದಗ್ರಹಣ ಕಾರ್ಯಕ್ರಮದ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳ ಸಹಾಯ ಆಗುವಂಥ ಕಾರ್ಯಕ್ರಮ, ಜೊತೆಗೆ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ, ಮೇಜರ್ ಗೋಪಿನಾಥ್ ರವರನ್ನ ಸೇವೆಯನ್ನು ಗುರುತಿಸಿ ಸ್ಮರಿಸುವಂತಹ ಕಾರ್ಯಕ್ರಮ ಖಂಡಿತವಾಗಿ ಶ್ಲಾಘನೀಯವಾದಂಥ, ಅಭಿನಂದನೀಯವಾದಂಥದ್ದು. ನಾನು ಯಾಕೆ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ ಹೇಳಿದರೆ, ಒಂದು ಆತಂಕ ನಮ್ಮೆಲ್ಲರ ಜೊತೆಗಿರುವಂಥದ್ದು. ಎಲ್ಲರೂ ಆಲೋಚನೆ ಮಾಡಬೇಕಾದಂಥ ಒಂದು ಆತಂಕದ ಸ್ಥಿತಿ ಏನು ಹೇಳಿದರೆ, SLCಯಲ್ಲಿ ಟಾಪರ್ ಆಗಿ ಅಥವಾ PUCಯಲ್ಲಿ ಆಗಿರ್ಬೋದು ಹೈಯೆಸ್ಟ್ ಮಾರ್ಕ್ ತಗೊಂಡಂಥ ಮಕ್ಕಳ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಬೇಕು. ನಾವು ಒಂದು ಇನ್ಫಾರ್ಮಲ್ ಆಗಿ ಒಂದು ಡಿಸ್ಕಷನ್ ಮಾಡಬೇಕು, ಮುಂದೇನು ಅನ್ನುವಂಥದ್ದು.
ಮುಂದೇನು ಮಾಡೋದು ಹೇಳಿ? ಪಟ್ಟಿ ಬರ್ತಾ ಹೋಗ್ತದೆ. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಿದೇಶಕ್ಕೆ ಹೋಗಬೇಕು, ಸಾಫ್ಟ್ವೇರ್ ಫೀಲ್ಡಲ್ಲಿ ಏನೋ ಸಾಧನೆ ಮಾಡಬೇಕು, ರಿಸರ್ಚ್ ಮಾಡಬೇಕು. ಸಮಾಜಕ್ಕೆ ಏನು ಮಾಡಬೇಕನ್ನುವಂಥ ಒಂದು ಉತ್ತರ ಬರುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗಿಲ್ಲ ಇವತ್ತು. ನಮ್ಮ ಜೊತೆ ಖಂಡಿತವಾಗಿಲ್ಲ. ಎಷ್ಟೇ ಪ್ರೋಬ್ ಮಾಡಿದ್ರು ಮಕ್ಕಳಿಂದ, ದೊಡ್ಡದಾದ ಮೇಲೆ ಏನೋ ಸಾಧನೆ ಮಾಡಿದ ನಂತರ ಸಮಾಜಕ್ಕೆ ಏನೋ ಕೊಡಬೇಕನ್ನುವಂಥ ಚಿಂತನೆ ಮಕ್ಕಳಲ್ಲಿ ತುಂಬ ಕಡಿಮೆ ಆಗಿರುವಂಥದ್ದು. ಅದೆಲ್ಲರೂ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ಅಂಶ. ನಾನು ರೋಟರಿ ಸಂಸ್ಥೆಯವರ ಜೊತೆಗೆ ಒಂದು ಸ್ವಲ್ಪ ಆಲೋಚನೆಗೆ ಪ್ರೇರೇಪಿಸುವಂಥ ಒಂದು ಅಂಶವನ್ನು ನಿಮ್ಮ ಜೊತೆಗೆ ಇಡ್ಲಿಕ್ಕೆ ಇಚ್ಛಿಸ್ತೇನೆ. ನಮ್ಮಲ್ಲಿ ಏನು ಒಳ್ಳೆಯ ಮನಸ್ಸುಗಳುಂಟು ಅದನ್ನು ವಿದ್ಯಾರ್ಥಿಗಳಲ್ಲಿ ಹೇಗೆ ನಾವು ಬಿತ್ತಬಹುದು ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾವೆಲ್ಲ ಹಿರಿಯರಿದ್ದೀರಿ. ನಾನು ನಿಮ್ಮ ಸಲಹೆಯನ್ನು ಕೇಳುವಂಥದ್ದು, ನಿಮ್ಮಲ್ಲಿ ಆ ಜಾಗೃತಿ ಹೇಗೆ ಮೂಡಿದೆಯೋ, ಸಮಾಜಕ್ಕೇನೋ ಕೊಡಬೇಕು, ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕನ್ನುವಂಥ ಚಿಂತನೆ ಹೇಗೆ ಮೂಡಿದೆಯೋ ಅದು ಮುಂದಿನ ಪೀಳಿಗೆಗೆ ಹೋಗಬೇಕಿದ್ರೆ ನಿಮ್ಮೆಲ್ಲರ ಸಲಹೆ ಮಾರ್ಗದರ್ಶನ ಬೇಕು. ಇಂತಹ ಕಾರ್ಯಕ್ರಮಗಳು ಏನು ಇಲ್ಲಿ ನಿಮ್ಮಲ್ಲಿ ಏನು ಬ್ರೈನ್ ಸ್ಟಾರ್ಮಿಂಗ್ನ ಮೂಲಕ ಆ ಚಿಂತನೆಗಳು ಬರ್ತದೋ ಅದು ಶಾಲೆಗಳಿಗೂ ಹೋಗಬೇಕು, ಯುವ ಸಮುದಾಯಕ್ಕೂ ಹೋಗಬೇಕನ್ನುವಂತಹ ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದರ ಜೊತೆಗೆ ಅತ್ಯಂತ ಭಾವುಕವಾದಂಥ ಒಂದು ಸಂದರ್ಭ ನಾನು ವೇದಿಕೆ ಮೇಲಿಂದಲೇ ಗಮನಿಸಿದಂಥದ್ದು, ಮೇಜರ್ ಗೋಪಿನಾಥ್ ರವರಿಗೆ ಸನ್ಮಾನದ ಸಂದರ್ಭದಲ್ಲಿ ಆ ವೇದಿಕೆಯನ್ನು ನಾನು ಗಮನಿಸ್ತಾ ಇದ್ದಂಥ ಅವರ ಕುಟುಂಬ ಸದಸ್ಯರಲ್ಲಿದ್ದಂತಹ ಪ್ರೌಡ್ ಫೀಲಿಂಗ್ ಖಂಡಿತವಾಗಿ ನೋಡಿ, ನೀವೆಲ್ಲರೂ ಗಮನಿಸಿರಲ್ಲ ಗೊತ್ತಿಲ್ಲ. ಸನ್ಮಾನ ಎಲ್ಲ ಆಯಿತು, ಅವರಿಗೆ ಸನ್ಮಾನವಾಗುವಂಥ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತೆವು, ನಾವು ಕ್ಲ್ಯಾಪ್ ಕೊಟ್ಟೆವು. ಆ ಪ್ರೌಡ್ ಮೂಮೆಂಟ್ ಇದೆಲ್ಲವೂ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದ ಆದ ನಂತರ ತಗೊಂಡು ಹೋಗುವಂಥ ಒಳ್ಳೆಯ ವಿಚಾರಗಳು, ಇದು ಸಮಾಜಕ್ಕೂ ಹೋಗಬೇಕು. ಇಂತಹ ಒಳ್ಳೆಯ ಮನಸ್ಸುಗಳು ಇನ್ನಷ್ಟು ಹುಟ್ಟಿಕೊಳ್ಬೇಕು ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮ ಖಂಡಿತ ಎಲ್ಲ ಪದಾಧಿಕಾರಿಗಳಿಗೂ ಹೊಸದಾಗಿ ಆಯ್ಕೆಯಾದಂಥ ಅಧ್ಯಕ್ಷರಿಗೂ ಶುಭವನ್ನು ಹಾರೈಸ್ತಾ ಒಂದು ಚಿಕ್ಕ ಗುಂಪಲ್ಲಿ ನಾವು ಸೇರಿಕೊಂಡಿದ್ದೇವೆ. ಅಲ್ಲಿರುವಂಥ ಒಳ್ಳೆಯ ಚಿಂತನೆಗಳು, ವಿಚಾರಗಳು ಸಮಾಜಕ್ಕೂ ಹೋಗಲಿ. ಅವರೇನು ಪಬ್ಲಿಸಿಟಿ ಅನ್ನುವಂಥ ಶಬ್ದ ಹೇಳಿದರು, ಆ ಪಬ್ಲಿಸಿಟಿಗೆ ಖಂಡಿತ ಮಹತ್ವ ಇದ್ದೇ ಇರ್ತದೆ. ಇಲ್ಲಿ ಆದಂಥ ಒಳ್ಳೆಯ ಕಾರ್ಯಗಳು ಸಮಾಜಕ್ಕೂ ಹೋಗಿ ನಮ್ಮ ಜೊತೆ ಕೈ ಜೋಡಿಸುವಂಥ ಅವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿ ನಿಂತ ಆಶಿಸ್ತಾ, ಕೊನೆಯದಾಗಿ ನನ್ನನ್ನು ಆಹ್ವಾನಿಸಿದಂಥ ಶ್ರೀ ಕುಸುಮಾಕರ್ ಅವರಿಗೆ ಆ ಆಹ್ವಾನದಲ್ಲೂ ಏನೊಂದು ವಿಶೇಷತೆ ಇತ್ತು. ಒಂದೇ ನಿಮಿಷದಲ್ಲಿ ಅವರು ಫೋನಲ್ಲಿ ನನ್ನನ್ನು ಕೇಳಿಕೊಂಡಂಥದ್ದು, ಅದು ಆಗುವುದಿಲ್ಲ ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದು ರೋಟ್ರಿ ಬೆಳೆಸಿದಂಥ ಒಂದು ಮೌಲ್ಯ ಅಂತ ನಾನು ಭಾವಿಸ್ತೇನೆ. ನಾನು ಆ ಎಂಪಥೆಟಿಕ್ ಕ್ವಾಲಿಟಿ ಹೇಗೆ ಕನ್ವಿನ್ಸ್ ಮಾಡಬೇಕು, ಹೇಗೆ ಮತ್ತೊಬ್ಬರನ್ನು ನಮ್ಮ ಜೊತೆಗೆ ಪಡ್ಕೊಳ್ಬೇಕನ್ನುವಂಥ ಒಳ್ಳೆಯ ಕ್ವಾಲಿಟಿಯನ್ನು ರೋಟ್ರಿ ಸಂಸ್ಥೆಯಿಂದಲೇ ಅವರು ಪಡ್ಕೊಂಡದಾಗಿರ್ಬೋದು. ಧನ್ಯವಾದಗಳು ಅವಕಾಶಕ್ಕಾಗಿ. ಎಲ್ಲರಿಗೂ ಶುಭವನ್ನು ಹಾರೈಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್ ಒಂದು ಕೊನೆಯಲ್ಲೊಂದು ಕಗ್ಗ ಹೇಳಿದರು, ಆಗಲೇ ನಾನು ಅನಿಸಿತು ಇದಕ್ಕೆ ಪೂರಕವಾದಂಥ ಇನ್ನೊಂದು ಕಗ್ಗವನ್ನು ವಾಚಿಸಿ ನಾನು ನನ್ನ ಮಾತನ್ನು ಮುಗಿಸ್ಬೇಕು ಹೇಳಿ. ಒಂದು ಒಳ್ಳೆಯ ಕಗ್ಗ. ನಾನು ಕಗ್ಗದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇರುವಂಥ ಒಬ್ಬ ವ್ಯಕ್ತಿ. ಆದ್ದರಿಂದಾಗಿ ಕಾರಿರುಳಾಗಸದಿ ತಾರೆ ನೂರಿದ್ದರೇನು ಫಲ, ದಾರಿಗನ ಕಣ್ಗೆ ಬೇಕೊಂದು ಮನೆ ದೀಪ, ದೂರದ ದೈವವಂತಿರಲಿ ಮಾನವ ಸಕನ ಕೋರುವುದು ಬಡಜೀವ ಮಂಕುತಿಮ್ಮ. ಅರ್ಥ ಇಷ್ಟೇ, ಕಾರಿರುಳ ಆಗಸದಲ್ಲಿ, ಕತ್ತಲೆಯ ಆಗಸದಲ್ಲಿ ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳಿರ್ಬೋದು, ಸಾಕಷ್ಟು ಸಾವಿರಾರು ಕೋಟ್ಯಾಂತರ ನಕ್ಷತ್ರಗಳಿರ್ಬೋದು. ಆದರೆ ದಾರಿಯಲ್ಲಿ ಹೊತ್ತಲ್ಲಿ ಹೋಗುವಂಥ ದಾರಿಗನೇ ಬೇಕಾದಂಥದ್ದು ಹತ್ತಿರದ ಮನೆಯ ದೀಪ. ಒಂದು ಕತ್ತಲೆಯಲ್ಲಿ ಹೋಗುವಂಥ ವ್ಯಕ್ತಿಗೆ ಆ ನಕ್ಷತ್ರಗಳು ಯಾವುದೂ ಸಹಾಯ ಮಾಡೋದಿಲ್ಲ. ಅವನಿಗೆ ಬೇಕಾದಂಥದ್ದು ನನ್ನ ಹತ್ತಿರ ಮನೆಯ ದೀಪ ಸಹಾಯ ಆಗುವಂಥದ್ದು. ಅದೇ ರೀತಿಯಲ್ಲಿ ದೂರದ ದೈವವಂತಿರಲಿ, ದೂರದಲ್ಲಿ ದೇವರಿದ್ದಾನೆ, ಆದರೆ ಬಡಜೀವ ಕೋರುವುದು ಒಬ್ಬ ಸ್ನೇಹಿತನನ್ನು ಕೋರುವಂಥದ್ದು. ಅಂಥ ಸ್ನೇಹಿತರ ಬಳಗವನ್ನು ರೂಪಿಸಿದಂಥದ್ದು ರೋಟ್ರಿ. ಆ ಬಳಗ ಇನ್ನಷ್ಟು ವಿಸ್ತಾರಗಳಿಂದ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. 7 ವಯಸ್ಸಿನ ಶ್ರೇಷ್ಠ ಸಾಧಕ ನಮ್ಮ ಈ ದಿನದ ಮುಖ್ಯ ಅತಿಥಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತಮ್ಮ ಮೌಲ್ಯಯುತವಾದ ಮಾತುಗಳನ್ನು ಈ ವೇದಿಕೆಯಲ್ಲಿ ಹಂಚಿರುವಿರಿ. ತಮ್ಮ ಮಾತುಗಳಿಗಾಗಿ ಕೃತಜ್ಞತೆ. ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರಾಗಿ ಸವಿತಾ ಸಂತೋಷ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಕಳೆದ ವರ್ಷ ಕಾರ್ಯದರ್ಶಿಯಾಗುವ ಮಧುಕರನ್ ಗಟ್ಟಿಯವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ವರ್ಷದ ಅಧ್ಯಕ್ಷರಾಗ ಆನಂದ ಮಲಯಾಳ ಕೋಡಿ ಹಾಗೂ ಕಾರ್ಯದರ್ಶಿ ಸಚಿನ್ ವೆಂಕು ಇತ್ಲು, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ವರ್ಷ ಸಹ ನಾವು ಹಾಗೂ ನಮ್ಮ ಅಧ್ಯಕ್ಷರಾದ ರೋಟರಿ ಸಿ ಹರೀಶ್ ಶೆಟ್ಟಿ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುತ್ತೇವೆ. ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಉಂಟಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಧನ್ಯವಾದಗಳು. ಆ್ಯಕ್ಚುಲಿ ನನಗೆ ಇಲ್ಲಿ ಭಾಷಣ ಮಾಡಬೇಕಂತೇಳಿ ನಾನು ಪ್ರಿಪೇರ್ ಆಗಿರಲಿಲ್ಲ. ವೆರಿ ಸಾರಿ. ಥ್ಯಾಂಕ್ ಯು. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಸದಸ್ಯರು ಹೌದು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರು ಆದಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ತಮ್ಮ 2 ಮಾತುಗಳನ್ನು ಕೇಳಬೇಕಾಗಿ ವಿನಂತಿ.
ಇನಿ ಸುರುಕಾದ 2022-23 ಸಾಲಿಗೆ ನೂತನ ಅಧ್ಯಕ್ಷರಾದ ಆಯ್ಕೆಯಾದಿನ ಪದಗ್ರಹಣ ಹೈನ ಆನಂದ ಮಲಯಾಳಕೋಡಿ ಬಕ ಅರ್ನ ತಂಡಗೂ ಹಾರ್ದಿಕ ಅಭಿನಂದನೆಗಳು. ಬಾರಿ ಸಂತೋಷ ಪಡು 2022 ಸಾಲದ ಒಂಜಿ ಮಹಿಳಾ ಸದಸ್ಯೆ ಚುಕ್ಕಾಣಿ ರೋಟರಿ ಸಮುದಾಯದ ದಳದ ಚುಕ್ಕಾಣಿ ಬರ್ತದ ಎಡೆಡ್ಡೆ ಕಾರ್ಯಕ್ರಮ ಕೊಡ್ತೇವೆ ಅಕ್ಲ ಕಾರ್ಯದರ್ಶಿ ಆ ವರದಿಡು ಪಂಡೇರು ಬಾರಿ ಸಂತೋಷ ಪುನಃ ನಮ್ಮ ಜವನೇರು ಸಮಾಜಡು ಎಡೆಡ್ಡೆ ಕಾರ್ಯಕ್ರಮ ಕೊರೊಂದುಲ್ಲೇರು ಪಂದು ಎಲ್ಲ ರೋಟರಿ ಸದಸ್ಯದ ಇತ್ತ ಕನಿನೊಂಜಿ 5 ವರ್ಷದ ಕೆಲಸದ ಒತ್ತಡ ಅಂಚನೆ ಎಂಕಲ ಮುಲ್ತ ಒಂಜಿ ಒತ್ತಡರು ಆ ಕಾರ್ಯಕ್ರಮಡು ಭಾಗವಹಿಸರೆ ಆ ಒಂದಿಜ್ಜಿ ಇನಿ ರೋಟರಿ ಮಂಗಳೂರು ಪೂರ್ವದ ರೋಟರಿ ಕ್ಲಬ್ದ ಮಂಗಳೂರು ಪೂರ್ವದ ಹಿರಿಯ ಸದಸ್ಯರನಕ್ಲು ಎನ್ನ ಎದುರುಡುಲ್ಲೇರು ಅಕ್ಲನ ಎದುರು ಪನಿಯರೆ ಸಂತೋಷ ಪಡ್ಪೆ ದಯಪಂಡ ಸೋಮೇಶ್ವರ ಬಕ್ಕ ಕೋಟೆಕರ್ ಗ್ರಾಮೀಣ ಪ್ರದೇಶದ ಒಂಜಿ ಯುವಕರನ್ನು 22 ವರ್ಷ ದುಂಬು ಒಂಜಿ ಒಟ್ಟುಗೂಡಿಸೋದು ರೋಟರಿ ಸಮುದಾಯ ದಳ ಪನ್ಪುನ ಒಂಜಿ ಸಂಸ್ಥೆನ ಸ್ಥಾಪನೆ ಮಂತದ್ದು ಆ ಯುವಕರಿಗೆ ಸಮಾಜಡು ಆ ರೀತಿದ ಒಂಜಿ ನಮ್ಮಾರ್ದು ಸೇವೆ ಕಷ್ಟದಕ್ಲೆಗೆ ಒಂಜಿ ಸಹಾಯ ಮನ್ಪುನ ಅಂಚನೆ ವೇದಿಕೆನ ಮುಂಭಾಗಡು ಬತ್ತದು ಒಂಜಿ ಪಾತೆರುನ ಅಂಚೆ ನಿರ್ವಹಣೆ ಮನ್ಪುನ ಒಂಜಿ ಎಡೆಡ್ಡೆ ವಿಷಯನು ನಮ್ಮ ಮಂಗಳೂರು ಪೂರ್ವದ ರೋಟರಿ ಕ್ಲಬ್ದ ಹಿರಿಯಕ್ಕಲು ಒಂಜಿ ಮಂತು ಕೊಡ್ತೇರು ಆ ಒಂಜಿ ಮಂತಿನೇಟ್ ಇನಿ ಎಂಕಲ್ನ ಮುಲ್ಪ ಒಂಜಿ ಯುವವಾಹಿನಿ ಅವಡು ಬಿಲ್ಲವ ಸೇವಾ ಸಮಾಜಡವಡು ಐಟು ಮಾತ ಜವನೇರ್ಲ ಅಂಚನೆ ಪರಿಸರದ ಕೆಲವು ಸಂಘ ಸಂಸ್ಥೆಡು ಅವೊಂಜಿ ರೋಟರಿ ಸಮುದಾಯ ದಳದ ಜವನೇರು ಮುಂಚೂಣಿ ಬತ್ತದು ಒಂಜಿ ಸಮಾಜಮುಖಿ ಸೇವೆ ಮನ್ಪುನ ಒಂಜಿ ಕೆಲಸ ಕಾರ್ಯನ ಮಂತದಾರ ಬಂದು ಪನಿಯರ ಸಂತೋಷ ಪಡ್ಪೆ ಅಂಚನೆ ಮಂಗಳೂರು ಪೂರ್ವದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾತ ಹಿರಿಯ ಸದಸ್ಯನಕ್ಲಿಗೆ ವಂದನೆಯನ್ನು ಮನ್ಪೆ ದಯಪಂಡ ಒಂಜಿ ಎಡ್ಡೆ ವಿಷಯ ಜವನೇರು ದುಮ್ಮು ಬರಿಯರೆ ಕೇನೊಂದಿಜ್ಜೇರು ಓವೇ ಒಂಜಿ ಅಕ್ಲ ಚಟುವಟಿಕೆ ಉಪ್ಪೇರು ಇಲ್ಲದ ಅಂಚಿಂತಿ ಒಂಜಿ ಕಾರ್ಯಡು ಈ ಒಂಜಿ ಎಡ್ಡೆ ಕೆಲಸ ಕಾರ್ಯನ ಮಂತಿದ್ದಾರೆ ಅಂಚನೆ 2022-23 ಸಾಲದ ಅಧ್ಯಕ್ಷರಾದ ಆನಂದರಲ್ಲೇರು ಅರಡಲ ಪನೊಂದುಲ್ಲೆ ದುಮ್ಮದ ಅಧ್ಯಕ್ಷರನಕ್ಲು ಆ ಒಂಜಿ ರೀತಿಯ ಸಾಧನೆಯನ್ನು ಸೇವೆಯನ್ನು ಮಂತಿದ್ದಾರ ಐದು ಏನೊಂಜಿ 70% ದಾತು ಏನು ಜಾಸ್ತಿ ಒಂಜಿ ಸೇವೆಯನ್ನು ಮನ್ಪುನ ಒಂಜಿ ಒಂಜಿ ಕಾರ್ಯನ ಮನ್ಪೆ ಮನ್ಪುನ ಒಂಜಿ ಹಂಬಳ ದೀಲೆ ಅಪಗಾಂಡ ಮಾತ್ರ ನಮ್ಮ ಒಂಜಿ 50% ಅಂಡಲ ಕೆಲಸ ಕಾರ್ಯ ಮನ್ಪೆರ ಹಾಕೊಂಡು ಇರ್ನ ಪೂರ ಕಾರ್ಯಗಳ ಎಂಗ್ಲ ಬಿಲ್ಲವ ಸೇವಾ ಸಮಾಜ ಅವಡು ಪೂರಕ್ಕೆಲ್ಲ ಇರಗೆ ಸಹಾಯ ಬೆರಿ ಸಹಾಯ ಕೊರ್ಪ ಪನಂದು ಎಂಗೆ ಅವಕಾಶಕ್ಕಾಗ ವಂದನೆ ಮಂತಂದು ಎನ್ನ ರಡ್ಡು ಪಾತ್ರನ್ನು ಮುಕ್ತಾಯ ಮಂತ ಸೊಲ್ಮೇಲು ಅಣ್ಣ ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಸೀನರಾಗಿರತಕ್ಕಂತಹ ಇತ್ತೀಚೆಗೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾಗಿ ಪದವಿಯನ್ನು ಸ್ವೀಕರಿಸಿ ಪ್ರಪ್ರಥಮ ಬಾರಿಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಈ ಒಂದು ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಅಧ್ಯಕ್ಷರು ರೋಟೇರಿಯನ್ CA ಹರೀಶ್ ಶೆಟ್ಟಿ ತಮ್ಮ 2 ಮಾತುಗಳಿಗಾಗಿ ನಾವು ಕಿವಿಯಾಗುತ್ತೇವೆ. ನಿಮಗೆಲ್ಲ ಈ ಶುಭ ಸಂಜೆಯ ಆರ್ಥಿಕ ವಂದನೆಗಳು. ಒಂದು ಹೇಳಿಕೆ ಇದೆ, ಕೈ ನೋಡಲು ಕನ್ನಡಿ ಬೇಕಿಲ್ಲ ಅಂತ. ಇವತ್ತು ನೀವೆಲ್ಲ RCC ಕೊಲ್ಯ ಸದಸ್ಯರು ನಿಮ್ಮ ಮುಖ ನೋಡುವ ಗೊತ್ತಾಗ್ತದೆ ಸೇವೆ ಅಂದರೆ ಎಂಥದ್ದು ಅಂತ. ನೀವೆಲ್ಲ ಅದನ್ನು ತೋರಿಸ್ಕೊಟ್ಟಿದ್ದೀರಿ, ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಸಮಾಜ ಸೇವೆ ಅಂದರೆ ಏನಂತ. ನಿಜವಾಗಿ ನಮಗೆಲ್ಲ ಹೆಮ್ಮೆಯ ವಿಷಯ. ಕಳೆದ 22 ವರ್ಷಗಳಿಂದ ಸಮಾಜದ ನಾನಾ ಸೇವೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು, ಅದು ಆ್ಯಂಟಿ ರೇಬಿಸ್ ಕ್ಯಾಂಪ್ ಇರ್ಬೋದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಪೇಷಂಟ್ಗೆ ಹೆಲ್ಪ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸಹಾಯ ಇರ್ಬೋದು, ಅಥವಾ ಕಲೆ ಯಕ್ಷಗಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾನಾ ರಂಗದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಒಂದು ಏನು ಹೇಳ್ತೇವೆ ಊಟದಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಖುಷಿ ಪಡುವ ಸಂತೋಷ ನಿಮ್ಮಲ್ಲಿದೆ. ಈ ಸಂದರ್ಭದಲ್ಲಿ ನನಗೆ ಸುಧಾ ಮೂರ್ತಿಯವರ ಒಂದು ನೈಜ ಘಟನೆ ನೆನಪಾಗ್ತಾ ಇದೆ. ಒಂದು ಸಲ ಅವರು ಮಕ್ಕಳ ಜೊತೆ ಸಂವಾದದಲ್ಲಿ ಇರುತ್ತಾರೆ. ಅವರ ಮಗ ರೋಹನ್
ಸ್ಕೂಲಿಂದ ಬಂದು ಹೇಳ್ತಾನಂತೆ, ಒಂದು ಇದು 25-30 ವರ್ಷ ಹಳೆಯ ಕಥೆಯನ್ನು ಇತ್ತೀಚೆಗೆ ಹೇಳಿರುತ್ತಾರೆ. ಅಮ್ಮ, ನಾನು ನಾಳೆ ನಮ್ಮ ಕ್ಲಾಸ್ಮೇಟ್ನ ಬರ್ತ್ಡೇ ಇದೆ, ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಅದು 5 ಸ್ಟಾರ್ ಹೋಟೆಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅವರ ತಂದೆ ನಮ್ಮೆಲ್ಲ 50 ಜನ ಮಕ್ಕಳನ್ನು ಕರೆದಿದ್ದಾರೆ. ಅದಕ್ಕೆ ತಾಯಿ ಸುಧಾಮೂರ್ತಿ ಅವರೊಂದು ಸಲ ಯೋಚನೆ ಮಾಡಿ, ಆಯ್ತಪ್ಪ ಹೋಗಿ ಬಾ. ಅದನ್ನು ಹೋಗಿ ಅಲ್ಲಿ ಬರ್ತ್ಡೇ ಪಾರ್ಟಿ ಎಂಜಾಯ್ ಮಾಡಿ ಮನೆಗೆ ಬರ್ತಾನೆ. ಬಂದು ಹೇಳ್ತಾನೆ, ಅಮ್ಮ ತುಂಬ ಚೆನ್ನಾಗಿತ್ತು ಬರ್ತ್ಡೇ ಪಾರ್ಟಿ, ನಾವೆಲ್ಲ ತುಂಬ ಖುಷಿಪಟ್ಟುವೆ, ತುಂಬ ಆಟ ಆಡಿದ್ವಿ. ನಂದು ನೆಕ್ಸ್ಟ್ ತಿಂಗಳು ಬರೋ ಬರ್ಡೇನು ಸಹ ಅಲ್ಲೇ ನಾವು ಆಚರಣೆ ಮಾಡೋಣ ಅಂತ ತಾಯಿಗೆ ಬೇಡಿಕೆ ಒಡ್ಡುತ್ತಾನೆ ಮಗ. ಅದಕ್ಕೆ ತಾಯಿ ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ಮಗ ನೋಡು, ಅಲ್ಲಿ ಕಡಿಮೆ ಅಂದರೆ ಒಬ್ಬನ ಊಟಕ್ಕೆ 1,000 ಖರ್ಚಿದೆ. 50 ಜನ ಹೇಳಿದರೆ ನೀವು 50,000 ಹಣ ಕೊಡಬೇಕು. ಅದಕ್ಕೆ ಮಗ ಸ್ವಲ್ಪ ಸಿಟ್ಟಾಗಿ ಹೇಳ್ತಾನೆ, ಏನಮ್ಮ ನಿಮ್ಮ ಯಾವತ್ತೂ ಇದ್ದದ್ದೇ ಒಂದು ಹೇಳಿದರೆ ನೀವು ಲೆಕ್ಕಪತ್ರ ಬ್ಯಾಲೆನ್ಸ್ ಶೀಟ್ ಹಾಕಿ ತೋರಿಸ್ತೀರಿ ನನಗೆ ಇದರಲ್ಲಿ ಇಷ್ಟ ಆಗಲ್ಲ. ನಂದು ಬರ್ಡೇ ವರ್ಷಕ್ಕೊಂದು ಸಲ ಬರೋದು, ನೀವು ಖಂಡಿತವಾಗಿ ಆಚರಣೆ ಮಾಡಲೇಬೇಕು ಆ 5 ಸ್ಟಾರ್ ಹೋಟೆಲಲ್ಲಿ ಅಂತ. ಅದಕ್ಕೆ ಪುನಃ ಹೇಳ್ತಾರೆ ಅಮ್ಮ ಸುಧಾಮೂರ್ತಿ ಅವರು, ನೋಡು ಮಗ, ನಮ್ಮ ಡ್ರೈವರ್ ಅವರಿಗಿಬ್ಬರು ಮಕ್ಕಳಿದ್ದಾರೆ, ಅವರು ನಿನ್ನಷ್ಟೇ ಹುಷಾರಾಗಿದ್ದಾರೆ, ಅವರಿಗೆ ಪಾಪ ಸ್ಕೂಲ್ ಫೀಸ್ ಕಟ್ಟಲು ಹಣ ಇಲ್ಲ. ಒಂದು ಕೆಲಸ ಮಾಡೋಣ, ನೀನು ನಿನ್ನ ಖರ್ಚು ಆಗೋದರಲ್ಲಿ 20,000 ಆ ಮಕ್ಕಳಿಗೆ ನಾವು ಸ್ಕೂಲ್ ಫೀಸ್ ಕೊಡುವ. ನಿಮ್ಮ ಬರ್ತ್ಡೇಯನ್ನು ಇನ್ನು ಸರಳವಾಗಿ ಮನೆಯಲ್ಲಿ ಆಚರಣೆ ಮಾಡುವ. ನಾನು ಒಂದು ಸಮೋಸ ಮತ್ತು ಫ್ರೂಟಿ ಜ್ಯೂಸು ನಿನ್ನೆಲ್ಲ ಗೆಳೆಯರನ್ನು ಮನೆಗೆ ಕರೆ ನಿನಗೆ ಅಂತ ಹೇಳಿ ಓಕೆ ನಿನಗೆ 3 ದಿವಸ ಟೈಮ್ ಕೊಡ್ತೇನೆ ನಾನು, ನೀನು ಯೋಚನೆ ಮಾಡಿ ಹೇಳು ಅಂತ ಅಮ್ಮ ಹೇಳ್ತಾರೆ. ಮತ್ತೆ 1 ದಿವಸ ಕಳೆದ ನಂತರ ಹೇಳ್ತಾನೆ ಮಗ, ಸ್ವಲ್ಪ ಅಂದರೆ ಕನ್ವಿನ್ಸ್ ಆಗ್ತಾನೆ ಸ್ವಲ್ಪ ಮಟ್ಟಿಗೆ. ಅಮ್ಮ, ಎಷ್ಟೊಂದು ಬೇಡಿಕೆ ಇದೆ, ಅದರ ಜೊತೆ ಗುಲಾಬ್ ಜಾಮೂನು ಬೇಕಂತ. ತಾಯಿಗೆ ತುಂಬ ಖುಷಿ ಆಗ್ತದೆ. ಮಗ ಕೊನೆಗೆ ಒಪ್ಪಿ ಹಾಗೆ ಬರ್ತದೆ ಒಂದು ಸರಳವಾಗಿ ಆಚರಣೆ ಮಾಡಿ ಅವರ ಡ್ರೈವರ್ ಮಕ್ಕಳಿಗೆ ಆ ಮಗನ ಕೈಯಿಂದಲೇ ಒಂದು 20,000 ಹಣವನ್ನು ಕೊಡಿಸ್ತಾರೆ. ತುಂಬ ಖುಷಿಯಾಗ್ತದೆ ಆ ಡ್ರೈವರ್ ಅವರಿಗೂ ಮಕ್ಕಳಿಗೂ. ಇದೇ ರೀತಿ ತಾಯಿಗೆ ಸವಾಲಾಗ್ತಾನೆ, ಇದೆಲ್ಲ ನನಗೆ ಹೇಳ್ತೀಯ ಅಮ್ಮ, ನಮ್ಮ ಮನೆ ಕೆಲಸದವರು ಯಾಕೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅವರೇಕೆ ನಮ್ಮ ಜೊತೆನೇ ಊಟ ಮಾಡಬಾರ್ದು ಅಂತ. ಅಂದರೆ ಮಕ್ಕಳಲ್ಲಿ ಆ ಚಿಂತನೆ ಸ್ಟಾರ್ಟ್ ಆಗ್ತದೆ. ಅದು ತಾಯಿಗೆ ಹೌದು ಅಂತ ಎನಿಸ್ತದೆ. ಎಷ್ಟು ಒತ್ತಾಯ ಮಾಡಿದ್ದರೂ ಮನೆಯ ಕೆಲಸದವರು ಇವರ ಜೊತೆ ಊಟ ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಏನೋ ಒಂದು ಅವರಿಗೆ ಅಷ್ಟು ಸರಿಯಾಗುವುದಿಲ್ಲ, ನಾವು ಹೇಗೆ ನಮ್ಮ ಯಜಮಾನರ ಜೊತೆ ಊಟ ಮಾಡೋದು. ಆದರೂ ಒಂದು ಹೇಳ್ತಾರೆ ಸುಧಾಮೂರ್ತಿ, ಪರವಾಗಿಲ್ಲ, ನಮ್ಮ ಊಟ ಆದ ನಂತರ ನೀವು ಊಟ ಮಾಡಿ ಇಲ್ಲಿ ಒಂದು ಒತ್ತಾಯ ಮಾಡಿ ಕೊನೆಗೆ ಊಟ ಮಾಡಲಿಕ್ಕೆ ಒಪ್ತಾರೆ, ಅವರೇ ಕೂತ್ಕೊಳ್ಳುವ. ಸೊ ಆ ರೀತಿ ವ್ಯಕ್ತಿತ್ವ ಸುಧಾ ಮೂರ್ತಿಯವರದು. ಎಷ್ಟೇ ಹಣ ಇರಲಿ, ದೊಡ್ಡಸ್ತಿಕೆ ಇರಲಿ, ತಮ್ಮ ಏನು ಇರ್ತದೆ ಅವರಿಗೆ ಎಷ್ಟು ಬೇಕಾದ ಐಷಾರಾಮಿ ಜೀವನ ಮಾಡ್ಬೋದು, ನಿಮಗೆಲ್ಲ ಗೊತ್ತಿರುತ್ತೆ. ಆದರೂ ಈಕ್ವಾಲಿಟಿ ಇನ್ ಲೈಫ್ ಅಂತ ಹೇಳುವ ಒಂದು ಮಾತನ್ನು ಅವರು ಬಲವಾಗಿ ನಂಬಿ ಸರ್ವಿಸ್ ಎಬೋ ಸೆಲ್ಫ್ ಏನು ಹೇಳ್ತಾರೆ ಆ ಥರ ಅವರು ಅಳವಡಿಸಿಕೊಂಡವರು. ಮಗ ಆನಂತರ ಅವನಿಗೆ ಒಂದು ಕೆಲಸ ಆಗಿ ಒಳ್ಳೆ ಕೆಲಸದಲ್ಲಿರ್ತಾನೆ. ಅವನಿಗೆ ಆ ಫಸ್ಟ್ ತಿಂಗಳ ಸಂಬಳದಲ್ಲಿ ಅವನು ಹೇಳ್ತಾನೆ, ಅಮ್ಮ ಇದನ್ನು ನಮ್ಮದು ಪಾರ್ಲಿಮೆಂಟ್ ಅಟ್ಯಾಕ್ ಆದ ಹುತಾತ್ಮರ ಅವರ ಕುಟುಂಬದವರ ಜೊತೆ ನಾವು ಹಂಚಿ ತಿನ್ನೋಣ ಅಂತ. ಆ ಥರ ಮನೋಭಾವ ಬೆಳೆಸಲಿಕ್ಕೆ ಅಮ್ಮ ಅಪ್ಪ ಕಾರಣರಾಗ್ತಾರೆ. ಇಂದು ನಾನು ಹೇಳುವುದಿಷ್ಟೇ, ನೀವೆಲ್ಲ RCC ಕೊಲ್ಯದ ಸದಸ್ಯರು ಈ ರೀತಿ ಚಿಂತನೆಯನ್ನು ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೆ ಬಿಟ್ಟು ಕೊಟ್ಟಿದ್ದೀರಿ. ಮರ ಎಷ್ಟು ಎತ್ತರಕ್ಕೆ ಬೆಳೆದು ಅದರ ಬೇರು ನೆಲದಲ್ಲಿ ಇರುತ್ತದೆ, ಆ ರೀತಿ ಇದೇ ಥರ ಇವತ್ತು ತುಂಬ ಮಕ್ಕಳು ಸೇರಿದ್ದೀರಿ. ನಮಗೆಲ್ಲ ಗೊತ್ತಿದೆ, ಯಾವುದೋ ಒಂದು ಕೆಲಸಕ್ಕೆ ನಾವು ಬೆನ್ನು ಹಿಡಿದು ಹಠ ಸಾಧಿಸಿ ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಸಾಧ್ಯ ಅಂತ. ಒಂದು ಅಮೆರಿಕ ದೇಶದಲ್ಲಿ ಇನ್ನೊಂದನ್ನು ಘಟನೆ ಹೇಳ್ತಾನೆ. ಒಬ್ಬ ಚಿಕ್ಕ ಹುಡುಗ, ಅವನಿಗೆ ಒಂದು ರಿಕೆಟ್ಸ್ ಅಂತ ಒಂದು ಕಾಯಿಲೆ ಇರ್ತದೆ. ರಿಕೆಟ್ಸ್ ಅಂದರೆ ಒಂದು ವಿಟಮಿನ್ D ಕೊರತೆಯಿಂದ ಬರುವ ಕಾಯಿಲೆ. ಎಷ್ಟು ಊಟ ಮಾಡಿದರೂ ಮತ್ತು ಹಸಿವು ಅವನಿಗೆ, ಜೀವನದ ಬರೀ ಜೀವ ಮಾತ್ರ ಮಸ್ತು ಸಪೂರ, ಮತ್ತು ಪುನಃ ಅಜೀರ್ಣೆ ಆ ಥರ. ಇವನಿಗೆ ಒಂದು ಕನಸು, ನಾನೊಬ್ಬ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಬೇಕಂತ. ಇಲ್ಲಿ ತಂದೆ ಸಹ ಇರೋದಿಲ್ಲ, ಒಂದು ತಾಯಿ ಮಾತ್ರ, ತಾಯಿ ಜೊತೆ. ಒಂದು ಸಲ ಸ್ಕೂಲಿಗೆ ಹೋಗುವಾಗ ಒಂದು ದೊಡ್ಡ ಪೋಸ್ಟರ್ ಕಟೌಟ್ ನೋಡ್ತಾನೆ. ಆ ಕಾಲದ ಫೇಮಸ್ ಫುಟ್ಬಾಲ್ ಪ್ಲೇಯರ್ ವಿಲ್ಸನ್ ಅವನು ಅವರ ಜಾಗಕ್ಕೆ ಬಂದು ಫುಟ್ಬಾಲ್ ಆಡಲಿಕ್ಕೆ ಬರ್ತಾ ಇರ್ತಾನೆ ನೆಕ್ಸ್ಟ್ ತಿಂಗಳು. ಇವನಿಗೆ ತುಂಬ ನಿದ್ದೆ ಬರೋದಿಲ್ಲ, ನಾನು ಖಂಡಿತವಾಗಿ ಆ ಮ್ಯಾಚ್ ಹೋಗಲೇಬೇಕಂತ. ಆದರೆ ಕೈಯಲ್ಲಿ ಹಣ ಇರೋದಿಲ್ಲ.
ಹಾಗೂ ಏನು ದಿನ ಬರ್ತದೆ ಅವನು ಹೋಗ್ತಾನೆ, ಎಲ್ಲ 30,000 ಜನರಷ್ಟು ಜನರು ಇರ್ತಾರೆ, ಹೇಗೋ ಒಂದು ನುಸುಳಿಕೊಂಡು ಹೋಗಿ ಒಂದು ಜಾಗ ಮಾಡಿ ಕೂತ್ಕೊಳ್ತಾನೆ ಅಲ್ಲಿ. ಇಲ್ಲಿ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದಾನೆ. ಯಾರೋ ಒಬ್ಬ ಹುಡುಗ ಬರ್ಗರ್ ತಿಂತಾ ಇದ್ದವನಿಗೆ ಇಷ್ಟ ಆಗಿಲ್ಲ, ಬಿಸಾಡ್ತಾನೆ. ಅದು ಏನೋ ಇವನ ಕೈಗೆ ಬಂದು ಬೀಳ್ತದೆ. ಅದು ಹಿಡಿದು ಒಂದೊಂದೇ ಚೂರು ಚೂರಾಗಿ ತಿಂತಾ ಇರ್ತಾನೆ, ಮ್ಯಾಚನ್ನು ನೋಡುತ್ತಾ ಸವಿಯುತ್ತಾ. ಆಟ ಎಲ್ಲ ಮುಗಿಯಿತು. ಕೊನೆಗೆ ಆಟೋಗ್ರಾಫಿಗೆ ಎಲ್ಲ ವಿಲ್ಸನ್ ಹತ್ತಿರ ಬರ್ತಾರೆ. ಇವನ್ ಸಹ ಹೋಗಿ ನಿಲ್ತಾನೆ. ಅವ 6.4 ಇಂಚ್ ಹೈಟ್ ಎತ್ತರದವ, ಇವ ಚಿಕ್ಕ ಹುಡುಗ. ಎಲ್ಲ ಆಟೋಗ್ರಾಫ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಈ ಹುಡುಗ ಅವನ ಕೈಯನ್ನು ಮುಟ್ಟಿ ಏನು ಹುಡುಗ ಅಂತ ಕೇಳ್ತಾನೆ. ನನಗೆ ತುಂಬ ಖುಷಿ ಆಯಿತು ನಿಮ್ಮದು ಆಟ ನೋಡಿ, ನೀವು ಯಾವ ಥರ ಗೋಲ್ ಹೊಡಿತೀರ ಅಂತ ನಮಗೆ ತುಂಬ ನಿಜವಾಗಿ ನಂದು ಕನಸು ನನಸಾಯಿತು ಇವತ್ತು. ಓಕೆ ಥ್ಯಾಂಕ್ ಯು ಅಂತ ಹೇಳಿ ಅವನು ಪುನಃ ಆಟೋಗ್ರಾಫ್ ತೆಗೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾನೆ. ಪುನಃ ಇದು ಮಾಡ್ತಾನೆ. ಎಸ್ ವಾಟ್ ಈಸ್ ದ ಟೆಲ್ ಮಿ ಅಂತ ಹೇಳ್ತಾನೆ. ನಿಮ್ಮದು ಆ ಸೆಕೆಂಡ್ ಗೋಲ್ ಹೊಡೆದ್ರಲ್ಲ, ತಲೆ ಕೆಳಗೆ ಮಾಡಿ ಕಾಲು ಅದು ನಿಜವಾಗಿ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತ ಹೇಳ್ತಾನೆ. ಓಕೆ ಥ್ಯಾಂಕ್ ಯು ಅದಕ್ಕೆ ಹೇಳಿ ಸ್ವಲ್ಪ ಸಮಯದ ನಂತರ ಪುನಃ ಕೈಯನ್ನು ಕರೀತಾನೆ. ಸ್ವಲ್ಪ ಇವನು ಸಿಟ್ಟು ಬರ್ತದೆ ವಿಲ್ಸನ್ನಿಗೆ. ಕಣ್ಣನ್ನು ನೋಡಿ ಸ್ವಲ್ಪ ಒಂದು ಹೆಜ್ಜೆ ದೂರ ಹೋಗಿ ಹುಡುಗ ಕೇಳ್ತಾನೆ, ವಿಲ್ಸನ್ ಏನು ಪುನಃ ಒಂದು ಕ್ವಶನ್ ಅಲ್ಲ, ನಿಮ್ಮದು ಇಷ್ಟರವರೆಗೆ ಎಷ್ಟು ನೀವು ಆಡಿದ್ದೀರಿ, ಪ್ರತಿ ಮ್ಯಾಚ್ ಇದ್ದು ನನ್ನ ಜೊತೆ ಬರೆದಿಟ್ಟಿದ್ದೇನೆ, ಎಷ್ಟು ಗೋಲ್ ಹೊಡೆದಿದ್ದೀರಿ. ಆವಾಗ ಖುಷಿ ಆಗ್ತದೆ. ಓಕೆ ಥ್ಯಾಂಕ್ ಯು ಅಂತ ಸುಮ್ಮನಿರ್ತಾನೆ. ವಿಲ್ಸನ್ ಆಟೋಗ್ರಾಫ್ ಕೊಡೋದ್ರಲ್ಲೇ ಬ್ಯುಸಿ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಪುನಃ ಹೇಳ್ತಾನೆ ಕೈ ಹಿಡಿದು. ಇವಾಗ ತುಂಬ ರೇಗಾಡ್ತಾನೆ ವಿಲ್ಸನ್. ಏನು ಪುನಃ ನೀವು ಲಾಸ್ಟ್ ಕ್ವಶನ್, ನೂಮರ್ ಕ್ವಶನ್ ಅಂತ ಸ್ವಲ್ಪ ದುರ್ಗುಟ್ಟಿ ನೋಡಿ ಹೇಳ್ತಾನೆ. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಗ ಹೇಳ್ತಾನೆ, ನಾನು ನಿಮ್ಮ ಎಲ್ಲ ರೆಕಾರ್ಡನ್ನು ನಾನು ಹೊಡಿತೇನೆ ಅಂದರೆ ಮುಂದುವರೆದು. ಇವತ್ತೊಂದು ಆಶ್ಚರ್ಯ ಆಗ್ತದೆ, ನೀನು ಹೊಡಿತೀಯಾ, ನಿನ್ನ ಜೀವ ನೋಡು, ನಿನಗೆ ನಿಂತ್ಕೊಳ್ಳಿಕ್ಕೆ ಸರಿಯಾಗಿ ಬಲ ಇಲ್ಲ. ಇದೇ ಹುಡುಗ 16 ವರ್ಷ ಸತತ ಪ್ರಯತ್ನ ಮಾಡಿ ಅವನೆಲ್ಲ ವಿಲ್ಸನ್ ರೆಕಾರ್ಡನ್ನು ಹೊಡಿತಾನೆ. ಅವನ ಹೆಸರೇ O.J. ಸಿಂಪ್ಸನ್ ಅಂತ. ಸೊ ಯಾಕೆ ಹೇಳ್ತಾ ಇದ್ದಾನಂದರೆ, ನಾವು ಯಾವತ್ತು ಗುರಿಯನ್ನು ತುಂಬ ಎತ್ತರಕ್ಕೆ ಇಡಬೇಕಂತೆ. ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾನೆ, ಕೀಪಿಂಗ್ ಎ ಸ್ಮಾಲ್ ಗೋಲ್ ಈಸ್ ಎ ಕ್ರೈಮ್. ಇಂದಿನ ಕೆಲವು ಮಕ್ಕಳು ಇರ್ತಾರೆ 40-50% ಮಾರ್ಕ್ ಬಂದರೆ ಸಾಕು ಅಂತ. ಅದೇ ರೀತಿ ನಾವು ಯಾವತ್ತು ಎತ್ತರಕ್ಕೆ ಗುರಿ ಇಟ್ಟಾಗ ಸತತ ಪ್ರಯತ್ನ, ಅವಿರತ ಪ್ರಯತ್ನ ಮಾಡಿದರೆ ಖಂಡಿತ ನಾವು ಗುರಿ ಯಶಸ್ಸು ಖಂಡಿತ ಸಾಧ್ಯ. ನಿಮಗೆಲ್ಲ ಗೊತ್ತಿದೆ, ಐಸ್ ಕ್ರೀಮ್ ಒಂದು ಸಲ ಓಪನ್ ಮಾಡಿದರೆ ಅದು ತಿನ್ನದೇ ಇರಿ, ಅದು ಮೆಲ್ಟಾಗಿ ಹೋಗ್ತದೆ. ಸೊ ನಮ್ಮ ಜೀವನ ಸಹ ಒಂದು ಥರ ಐಸ್ ಕ್ರೀಮ್ ಇದ್ದ ಹಾಗೆ, ಅದು ನಮ್ಮ ಮೇಲೆ ಇರ್ತದೆ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ತೇವೆ ಅಂತ. ಅದನ್ನು ತಿಂದು ಸವಿಯುವುದು ನಮ್ಮ ಕೈಯಲ್ಲಿದೆ. ಅದೇ ರೀತಿ ಇಂದು ನೀವು ತೋರಿಸ್ಕೊಟ್ಟಿದ್ದೀರಾ RCC ಕೊಲ್ಲಿಯ ಸದಸ್ಯರೆಲ್ಲ. ಇವತ್ತೇ ಫಸ್ಟ್ ದಿವಸವೇ ನೀವು 6 ಬಾರಿಸಿದಿರಿ, 6 ಬಾಲಿಗೆ 6 ಸಿಕ್ಸರ್ ಬಾರಿಸಿದರೆ ಹೇಳಿದ ತಪ್ಪಾಗಲಾರದು. ಒಳ್ಳೊಳ್ಳೆ ಜನರಿಗೆ ಅದೇ ರೀತಿ ನಮ್ಮ ಮೇಜರ್ ಅವರಿಗೆ ಸನ್ಮಾನ ಮಾಡೋದು ನಿಜವಾಗಿ ಅವಿಸ್ಮರಣೀಯ. ಅವರ 30 ವರ್ಷ ಸರ್ವಿಸಿಗೆ ನಾವು ಖಂಡಿತವಾಗಿ ಚಿರಋಣಿಯಾಗಿದ್ದೇವೆ. ಅವರಿಗೆ ದೇವರು ಇನ್ನಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ನಾನು ಇವತ್ತು ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ ನಮ್ಮ ಆನಂದಣ್ಣ ಹಾಗೂ ಅವರ ಕಾರ್ಯದರ್ಶಿ ಸಚಿನ್ ಅವರಿಗೂ ಶುಭ ಹಾರೈಸ್ತಾ ಇದ್ದಾನೆ. ಬರುವ 2022-23 ಉತ್ತಮ ಭವಿಷ್ಯ ವರ್ಷವಾಗಲಿ, ಕಂಡು ಬರಲಿ. ನಿಮಗೆಲ್ಲ ಗೊತ್ತು, ಒಂದು ಸಲ ಹುಡುಗಿಯರಿಗೆ ಪವರ್ ಕೊಟ್ಟರೆ ಹಿಂದೆ ಕೊಡೋದಿಲ್ಲ. ಅದೇ ರೀತಿ ನಮ್ಮ ಇವರು ಸವಿತಾ ಸಂತೋಷ್ ಅವರು 3 ವರ್ಷ ಅವರು ಇಟ್ಕೊಂಡಿದ್ದಾರೆ ಪವರ್. ಸೊ ಖಂಡಿತವಾಗಿ ಅವರು ನಿಜವಾಗಿ ಎಲ್ಲ ನಾನು ಒಂದು ಸಲ ಎದ್ದು ನಿಂತು ಅವರಿಗೆ ಜೋರಾದ ಚಪ್ಪಳೆ ಕೊಡಬೇಕಂತ ಕೇಳ್ತಾ ಇದ್ದೇನೆ. ಮೇಡಮ್ ನೀವು ಕೂತ್ಕೊಳ್ಳಿ. ನಿಜವಾಗಿ 3 ವರ್ಷ ಅಂದರೆ ಅದು ಅಷ್ಟು ಈಸಿ ಇಲ್ಲ. ಏನೇ ಆಗಲಿ 2 ವರ್ಷ ಕೊರೋನಾ ಬಂದರೂ ಸಹ ಖಂಡಿತವಾಗಿ ಅವರಿಂದ ಆದಷ್ಟು ಕೆಲಸ ಮಾಡಿದ್ದಾರೆ. ನಿಜವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅವರೇ. ಹಾಗೂ ಎಲ್ಲ ಪದಗ್ರಹಣಗೊಂಡ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ರೋಟ್ರಿ. ನಿರಂತರವಾಗಿ ನಮ್ಮಿ ಯುವಕರ ತಂಡಕ್ಕೆ ಮಾರ್ಗದರ್ಶನ, ಪ್ರೋತ್ಸಾಹ, ಪ್ರೇರಣೆಯನ್ನು ನೀಡುತ್ತಾ ಬಂದಿರುವ ನಮ್ಮ ನಾಯಕರು, ಈ ಸಂಘದ ಸ್ಥಾಪನೆಯ ರೂವಾರಿ ರೋಟೇರಿಯನ್ ಜಯಕುಮಾರ್, ನಿಜವಾಗಿಯೂ ಪ್ರತಿ ವರ್ಷವೂ ನಮ್ಮ ಈ ಸಂಸ್ಥೆ ಇಲ್ಲಿ ಸ್ಥಾಪನೆಯಾಗಿ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಡಿದು ಪ್ರತಿ ಕಾರ್ಯಕ್ರಮಕ್ಕೂ ಹಾಜರಿದ್ದು ನಮಗೆಲ್ಲ ಪ್ರೇರಕ ಶಕ್ತಿಯಾಗಿರುವಂತಹ ನಮ್ಮೆಲ್ಲರ ನಾಯಕ ರೋಟೇರಿಯನ್ ಜಯಕುಮಾರ್ ಕೊಲ್ಯ ಅವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೈರು ಹಾಜರಿದ್ದಾರೆ.
10 ದಿನಗಳ ಅವರ ನಿಗದಿತ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ನಿತ್ಯವೂ ಬಿಡುವಿಲ್ಲದೆ 6 ಗಂಟೆಯಿಂದ ತಡರಾತ್ರಿ 9-9:30 ತನಕ ಕಾರ್ಯಕ್ರಮ ಇದ್ದುದರಿಂದ ಯಾವ ಕಾರಣಕ್ಕೂ 1 ಸೆಕೆಂಡು ಕೂಡ ಕಾರ್ಯಕ್ರಮಕ್ಕೆ ತಪ್ಪಿಸದಂತಹ ಕಾರ್ಯಕ್ರಮ, ಕಡ್ಡಾಯವಾಗಿ ಭಾಗವಹಿಸುವಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದರಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರ ಗೈರು ಹಾಜರಿಯನ್ನು ಗೌರವದಿಂದ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ರೊಟೇರಿಯನ್ ಜಯಕುಮಾರ್ ಕೊಲ್ಯ ಕೆಲವೊಂದು ಮುಖಗಳು ಅವರನ್ನು ಕಾಣಲಿಲ್ಲ ಈ ಸಂದರ್ಭದಲ್ಲಿ. ನಮ್ಮವರು ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ ಪ್ರಶಾಂತ್ ಕೆ ಸರ್ ಕೂಡ ಬೇರೆಲ್ಲೋ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು. ಆದರೆ ನಮ್ಮ ಯುವಕರ ತಂಡವನ್ನು ರಚಿಸಲು ನಮಗೆ ಪ್ರೇರಕ ಶಕ್ತಿ, ಒಂದು ಚೂರು ತಪ್ಪಾದರೆ ಮಾಸ್ಟರ್ ಥರ ನಮಗೆ ಬೈದು ನಮ್ಮನ್ನು ಈ ಥರ ಸರಿಪಡಿಸಿದಂತಹ ಓರ್ವ ವ್ಯಕ್ತಿ ಜಯಕುಮಾರ್ ಕೊಲ್ಯ. ಅವರ ಒಂದು ಸಂಪೂರ್ಣವಾದ ಸಹಕಾರದಿಂದ ಇಲ್ಲಿ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಲು ಸಹಕಾರ ಆಗ್ತದಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಹಿತೈಷಿಗಳನ್ನು ಗುರುತಿಸಲಿದ್ದಾರೆ ನಮ್ಮ ನೂತನ ಅಧ್ಯಕ್ಷರಾದಂತಹ ಆನಂದ ಮಳೆಯಲಕೋಡಿ. 22-23ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ವಂದನೆಗಳು. ಅದರಲ್ಲಿ ರೋಟರಿ ಮಂಗಳೂರು ಪೂರ್ವದ ಗೋಪಾಲ್ ಶೆಟ್ಟಿ ಅವರನ್ನು ನಾವು ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇವೆ. ಹಾಗೆ ರೊಟೇರಿಯನ್ VKK ಕಲ್ಲೂರಾಯ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ರೊಟೇರಿಯನ್ ಜಗದೀಶ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಹಾಗೂ ರೊಟೇರಿಯನ್ ವಿನ್ಸೆಂಟ್ ನಜರತ್ ಅವರು ನಮ್ಮ ಜೊತೆ ಇದ್ದಾರೆ. ರೊಟೇರಿಯನ್ ಶರತ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ರೊಟೇರಿಯನ್ ಸುನಿಲ್ ಕುಂದರ್ ನಮ್ಮ ಜೊತೆ ಇದ್ದಾರೆ. ರೊಟೇರಿಯನ್ ಸಂತೋಷ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಹಾಗೆ ರೊಟೇರಿಯನ್ ವಿನೋದ್ ಕುಡ್ವಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಊರಿನ ಹಿತೈಷಿಗಳಾದಂತಹ ಶಂಕರ್ ಕೊಲ್ಯ ಅವರು ಇದ್ದಾರೆ. ಹಾಗೆ ನಮ್ಮ ಹಿರಿಯ ಹಿತೈಷಿ ರಮನಾಥ್ ಕೋಟಿಕರ್ ನಮ್ಮ ಜೊತೆ ಇದ್ದಾರೆ. ಹಾಗೆ ನವೀನ್ ಕಣ್ಣೀರ್ ತೋಟ, ಹಾಗೆ ಈಶ್ವರ್ ಸುವರ್ಣ ಅವರು, ಹಾಗೆ ಪುರುಷೋತ್ತಮ್ ಅಡ್ಕ, ಹಾಗೆ ಗೋಪಾಲ್ ಕೊಂಡಾಣ, ಹಾಗೆ ಬಾಳಪ್ಪ ಪೂಜಾರಿ, ಹಾಗೆ ಮುತ್ತಪ್ಪ ಪೂಜಾರಿ, ಹಾಗೆ 10 ಹಲವಾರು ಮುಖಗಳು ನಮಗೆ ಸಹಾಯ ಹಸ್ತವನ್ನು ನೀಡುತ್ತಾ ಇರುವಂತಹ ಅನೇಕರು ನಮಗೆ ಮಾರ್ಗದರ್ಶನ ನೀಡುವಂತಹ ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಅಸಾಧ್ಯ ಆಗಿರ್ಬೋದು. ತಾವೆಲ್ಲ ನೀವು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ. ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನವತರುಣ ನವ ಸದಸ್ಯ ತರುಣ್ ಕೊಲ್ಯ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ತಾವು ಕೂಡ ನಮ್ಮ ಇಂದಿನ ಅತಿಥಿ ಡಾಕ್ಟರ್ ಪ್ರಶಾಂತ್ KS ಸರ್ ಇವರಿಂದ ನಮ್ಮ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರಿಂದ ಅತಿಥಿಗಳಿಗೆ ಸ್ಮರಣಿಕೆ. ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂತಹ ರೊಟೇರಿಯನ್ CA ಹರೀಶ್ ಶೆಟ್ಟಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತಹ ರೊಟೇರಿಯನ್ ಸದಾಶಿವ ಶೆಟ್ಟಿ RCC ಜಿಲ್ಲಾ ಚೇರ್ಮನ್ ಇವರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ಕೇಳ್ತಾ ಇದ್ದೇನೆ. ಅದೇ ರೀತಿ ರೊಟೇರಿಯನ್ S ಬಾಲಕೃಷ್ಣ ಶೆಟ್ಟಿ ಅಸಿಸ್ಟೆಂಟ್ ಗವರ್ನರ್ ವಲಯ 2 ರೋಟರಿ ಜಿಲ್ಲೆ 3181 ತಮಗೂ ಕೃತಜ್ಞತೆಗಳು ಸರ್. ಅದೇ ರೀತಿ ರೊಟೇರಿಯನ್ ಜಾಯಲ್ ರೊಸಾರಿಯೋ ಸಾಲ್ದಾನ ತಮಗೂ ಕೃತಜ್ಞತೆಗಳು ಸರ್. ಅದೇ ರೀತಿ ಶ್ರೀ ಡಾಕ್ಟರ್ ಪ್ರಶಾಂತ್ KS ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ತಮಗೂ ಕೃತಜ್ಞತೆಗಳು ಸರ್. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ತಮಗೂ ಕೃತಜ್ಞತೆಗಳು ಸರ್. ಇದೀಗ ನಮಗೆ ಪಟ್ಟಿ ತಯಾರಿಸಿದಂತಹ ನಮ್ಮ ಘಟಕದ ಮಾಜಿ ಅಧ್ಯಕ್ಷರು ಜಯದೇವ್ ಕೊಲ್ಯ ಪ್ರತಿ ಸೆಕೆಂಡು ಪ್ರತಿ ನಿಮಿಷವನ್ನು ತಯಾರಿಸಿ ನನಗೆ ಈ ಕಾರ್ಯಸೂಚಿಯ ಪಟ್ಟಿಯನ್ನು ನನ್ನ ಕೈಯಲ್ಲಿ ನೀಡಿರುವರು.
ಇದೀಗ ಅಂತಿಮವಾಗಿ ನೂತನ ಕಾರ್ಯದರ್ಶಿ ಸಚಿನ್ ವೆಂಕುಯಿತ್ಲು ಇವರಿಂದ ಧನ್ಯವಾದ ಸಮರ್ಪಣೆ. ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಇದರ ನೂತನ ಪದಾಧಿಕಾರಿಗಳಿಗೆ ಆಗಮಿಸಿದ ಶ್ರೀ ಅಧಿಕಾರಿ ಹರೀಶ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿ ಸದಾಶಿವ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಹಾಗೆ ರೋಟೇರಿಯನ್ ಎಸ್ ಬಾಲಕೃಷ್ಣ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಹಾಗೆ ರೋಟೇರಿಯನ್ ಜೋಯಲ್ ರೊಜಾರಿಯೋ ಸಲ್ದಾನ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಶ್ರೀ ಪ್ರಶಾಂತ್ KS ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಬಿಲ್ಲಾ ಸಮಾಜ ಸೇವಾ ಸಮಿತಿ ಟ್ರಸ್ಟ್ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಸವಿತಾ ಸಂತೋಷ್ ಇವರಿಗೂ ಕೂಡ ಧನ್ಯವಾದಗಳು. ನೂತನ ಅಧ್ಯಕ್ಷರಾದ ಆನಂದ್ ಮಲ್ಲಿಕೊಡಿ ಇವರಿಗೂ ಧನ್ಯವಾದಗಳು. ಹಾಗೆ ಸನ್ಮಾನಗೊಂಡ ರೇಖಾ ಹಾಗೂ ಶ್ರೀ ಯಶಿಕಾ ಇವರಿಗೂ ಧನ್ಯವಾದ. ಹಾಗೆ ನಿವೃತ್ತ ಸೇನಾನಿ ಗೋಪಿನಾಥ್ ಇವರಿಗೂ ಧನ್ಯವಾದ. ಹಾಗೆ ಛಾಯಾಚಿತ್ರರಾಗಿ ಹೊಸಕುರಲ್ ಮಾಧ್ಯಮ ಇವರಿಗೂ ಧನ್ಯವಾದಗಳು. ಹಾಗೆ ಧ್ವನಿವರ್ಧಕ HK ಗಣೇಶ್ ಕೊಲ್ಯ ಇವರಿಗೂ ಧನ್ಯವಾದಗಳು. ಹಾಗೆ ಫೋಟೋಗ್ರಫಿ ತರುಣ್ ಕೊಲ್ಯ ಇವರಿಗೂ ಧನ್ಯವಾದಗಳು. ಹಾಗೆ ನಿರೂಪಣೆ ಮಾಡಿದ ಕುಸುಮಕಾರ ಕೊಲ್ಯ ಇವರಿಗೂ ಧನ್ಯವಾದಗಳು. ಹಾಗೆ ಸ್ಥಳಾವಕಾಶ ಕೊಟ್ಟ ಬಿಲ್ಲಾ ಸಮಾಜ ಸೇವಾ ಕೊಲ್ಯ ಇವರಿಗೂ ಧನ್ಯವಾದಗಳು. ಹಾಗೂ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಬಿಲ್ಲಾ ಸಮಾಜ ಟ್ರಸ್ಟ್ ಕೊಲ್ಯ ಇವರಿಗೂ ಕೂಡ ಧನ್ಯವಾದಗಳು. ತಂತ್ರ ವೇದಿಕೆಯ ಮುಂಭಾಗಕ್ಕೆ ಬಂದು ಮಾತನಾಡುವುದಕ್ಕಾಗಿ ನಾವು ಅವಕಾಶವನ್ನು ನೀಡುವುದು ಮುಂದಿನ ಅವಧಿಯಲ್ಲಿ ಇವರು ಪ್ರಬುದ್ಧತೆಯನ್ನು ಪಡೆಯುವ ಆಕಾಂಕ್ಷೆಯಲ್ಲಿ ನಾವು ಈ ಸಂದರ್ಭವನ್ನು ಅವರಿಗೆ ಅವಕಾಶವನ್ನು ನೀಡುವುದು. ನಿಮ್ಮ ಧನ್ಯವಾದಕ್ಕೆ ಕೃತಜ್ಞತೆಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸ್ಥಳಾವಕಾಶವನ್ನು ಕೊಟ್ಟು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾವು ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಸಭೆಯನ್ನು ಮುಂದೂಡುವುದು ನೂತನ ಅಧ್ಯಕ್ಷರು ಶ್ರೀ ಆನಂದ ಮಳಯಾಲಕೋಡಿ. ಲಾಂಛನವನ್ನು ತೆಗೆಯುವುದು ಸಾರ್ಜೆಂಟ್ ಟಾಮ್ ಜಯಪ್ರಕಾಶ್ ಕೊಲ್ಯ. ರೋಟರಿ ಬಂಧು ಮಿತ್ರರೇ, ಅದೇ ರೀತಿ ನಮ್ಮೆಲ್ಲ ಹಿತೈಷಿ ಬಂಧುಗಳೇ, ಈ ದಿನದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣದ ಈ ಸಂದರ್ಭದಲ್ಲಿ ಎಲ್ಲರೂ ಸವಿ ಭೋಜನವನ್ನು ಸ್ವೀಕರಿಸಿ ಈ ಸಭಾಂಗಣದಿಂದ ನಿರ್ಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ಭಿನ್ನವಿಸುತ್ತಾ ಮುಂದೆಯೂ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರದ ನಿರಂತರ ಕಾರ್ಯಚಟುವಟಿಕೆಗಳಿಗೆ ನಿರಂತರವಾಗಿ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ